ನಮಸ್ಕಾರ ವೀಕ್ಷಕರೇ, ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಕರ ದಿನಾಚರಣೆಯನ್ನು ಎಲ್ಲೆಡೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಹಾಗಾಗಿ ದಿನವನ್ನು ನಾವು ನೆನಪಿಸಿಕೊಳ್ಳಬೇಕು. ಆದರೆ ಈಗಾಗಲೇ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲೆಡೆ ಆ ಶಿಕ್ಷಣ ದಿನಾಚರಣೆ ಆಚರಣೆ ಆಗುವಾಗ ಶಿಕ್ಷಕರ ಗುಣಗಾನ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳಾಗಿರಲಿ, ಸಚಿವರಾಗಿರಲಿ, ಶಾಸಕರು, ಅವರು ಇವರು ಎಲ್ಲರೂ ಕೂಡ ತಮ್ಮ ಶೈಕ್ಷಣಿಕ ದಿನದ ಆ ದಿನಗಳನ್ನು ಕೂಡ ನೆನಪು ಮಾಡಿಕೊಳ್ತಾ ಇದ್ದರು. ನನ್ನ ಟೀಚರು, ನನ್ನ ಗುರುಗಳು, ನನ್ನ ಹಳ್ಳಿ ಶಾಲೆಯಲ್ಲಿ ಓದಿದ್ದು, ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಬಡತನದಿಂದ ಓದಿದೆ ಅಂತೆಲ್ಲ ಹೇಳ್ತಾರೆ ಅವರು. ಈಗ ಒಂದು ಸ್ಥಿತಿಗೆ ಅವರು ಬಂದಿದ್ದಾರೆ. ಏನಿದ್ರು ಕೂಡ ಆ ಕನ್ನಡ ಶಾಲೆಗಳಲ್ಲಿ, ಆ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಅಂತಹ ಗುರುಗಳಿಂದ ಶಿಕ್ಷಣವನ್ನು ಪಡೆದು ಬಂದವರು. ಅದರ ಜೊತೆಗೆ ಇವತ್ತು ಶಿಕ್ಷಕರುಗಳಿಗೆ ಒಂದು ಬೋಧನೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ನೀವು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಮಾಡಬೇಕು, ಹಾಗಿಲ್ಲ, ಹೀಗಿಲ್ಲ, ಇವತ್ತಿನ ಶಿಕ್ಷಕರು ಹಾಗೆ ಸರಿ ಇಲ್ಲ, ಹೀಗೆ ಸರಿ ಇಲ್ಲ ಅಂತ ಅನ್ನುವಂಥದ್ದು. ಬಹುಶಃ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ದುಡಿತಾ ಇರುವಂಥ ಜನರಿಗೆ ಬೇರೆ ಬೇರೆ ವಿಭಾಗದ ಒಂದಷ್ಟು ಟೀಕೆಗಳು ಇರುವಂಥದ್ದು ಸಹಜ. ಇದಿರಲೂಬಹುದು, ಇಲ್ಲದೆ ಇರಲೂಬಹುದು. ಆದರೆ ಶಿಕ್ಷಕರ ನಡುವೆ ಇರುವಂಥ ಸಮಸ್ಯೆಗಳು ಏನು ಅಂತ ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡಬೇಕು. ಅವರು ಏನು ಹೇಳ್ತಾರೆ ಅಂತ ಅನ್ನೋದು. ಒಂದು ವಿಭಾಗದಲ್ಲಿ, ಒಂದು ಇಡೀ ಇದರಲ್ಲಿ ಶಿಕ್ಷಕರ ಬಗೆಗೆ ನಾವು ಗುಣಗಾನ ಅಥವಾ ತೆಗೊಳ್ಳುವುದು ಎಲ್ಲವೂ ಮಾಡ್ತಾ ಇರ್ಬೋದು. ಆದರೆ ಶಿಕ್ಷಕರ ನಡುವೆ ಇರುವಂಥ ಅವರ ಸಮಸ್ಯೆಗಳು ಏನು ಅಂತನ್ನುವಂಥದ್ದು ಒಂದು. ಈ ಸಂದರ್ಭದಲ್ಲಿ ನಾವು ಈಗ ಏನು ನಿರ್ವಹಣೆ ಕಾರ್ಯ ನಿಮಿತ್ತವಾಗಿರುವಂಥ ಶಿಕ್ಷಕರುಗಳನ್ನು ಕರೀಬೇಕಿತ್ತು. ಈ ಸಂದರ್ಭದಲ್ಲಿ ಕರೆಯುವಾಗ ಮೇಲಧಿಕಾರಿಗಳು ನಮಗೆ ಒಪ್ಪಿಗೆ ನೀಡುವುದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದರು. ಹಿಂದೆಲ್ಲ ಶಿಕ್ಷಕರ ದಿನವೋ ಅದು ಇದನ್ನು ಕರಿತಾ ಇದ್ದಾಗ ಶಿಕ್ಷಕರು ಬರ್ತಾ ಇದ್ರು. ಇತ್ತೀಚಿನ ಸಂದರ್ಭಗಳಲ್ಲಿ ಅವರಿಗೆ ಬಹುಶಃ ಮಾತನಾಡಲು ಕೂಡ ವಾಕ್ ಸ್ವಾತಂತ್ರ್ಯ ಇಲ್ಲವೇ ಅನ್ನೋದು ಪರಿಸ್ಥಿತಿ ಆಗಿದೆಯಾ? ಹಾಗಿದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಬಂದು ಬಿಟ್ಟಿದೆ ಅಂತ ಅನ್ನೋದು. ಸೊ ಹಾಗಾಗಿ ನಾನು ಹೇಳುವಂಥದ್ದು ಇದು ಗುರುವಂದನೆ ಅಂತ ಅನ್ನೋದು. ಓಕೆ, ನಮ್ಮ ಜೊತೆಗೆ ಈ ಬಗೆಗೆ ಮಾತಾಡಲಿಕ್ಕಾಗಿ ವಿಶ್ರಾಂತ ಶಿಕ್ಷಕಿಯರು ಇದ್ದಾರೆ. ಸೊ ಎಸ್, ಅವರೇ ಬೆಸ್ಟ್, ನಮಗೆ ಅವರೇ ಮಾತನಾಡಬೇಕಾದವರು ಅಂತ ನನಗೆ ಅನಿಸಿತ್ತು. ಹಾಗಾಗಿ ನಮ್ಮ ಜೊತೆಗೆ 3 ನಿವೃತ್ತ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಮೊದಲನೆಯವರು KA ರೋಹಿಣಿಯವರು, ವಿಶ್ರಾಂತ ಶಿಕ್ಷಕಿಯರು. ಜೊತೆಗೆ ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟ, ಜೊತೆಗೆ ರಂಗಭೂಮಿ, ಸಾಂಸ್ಕೃತಿಕವಾದಂಥ ಕೆಲಸ ಕಾರ್ಯಗಳು, ಅದು ಇದು ಸಾಹಿತ್ಯ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವವರು ಹೌದು. ನನ್ನ ಟೀಚರ್ ಕೂಡ ಹೌದು. KA ರೋಹಿಣಿಯವರಿಗೆ ಸ್ವಾಗತ ಟೀಚರ್ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಮಂಗಳೂರು ಮತ್ತು ಜಿಲ್ಲೆಯಲ್ಲಿ ವಿವಿಧ ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳು ತನ್ನನ್ನು ತಾನು ತೊಡಗಿಸಿಕೊಂಡಿರುವವರು. ಜೊತೆಗೆ ಸಂಗೀತ ನಿರ್ದೇಶಕಿ ಕೂಡ ಹೌದು, ವಿಶ್ರಾಂತ ಶಿಕ್ಷಕಿ ಹೌದು. ರತ್ನಾವತಿ ಜೆ ಬೈಕಾಡಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಟೀಚರ್. ಓಕೆ, ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಅರುಣಾ ನಾಗರಾಜ್ ಅವರಿದ್ದಾರೆ, ಹಿರಿಯ ಸಾಹಿತಿಗಳು, ನಿವೃತ್ತ ಶಿಕ್ಷಕಿ ಕೂಡ ಹೌದು, ಉತ್ತಮ ವಾಗ್ಮಿ ಕೂಡ ಹೌದು. ಅರುಣಾ ನಾಗರಾಜ್ ನಮ್ಮ ಜೊತೆಗಿದ್ದಾರೆ. ಟೀಚರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹೇಳ್ಬೋದಲ್ಲ ಟೀಚರ್? ಅಲ್ಲ, ನಿವೃತ್ತಿಯಾಗಿದ್ದೀರಿ ಅಂತ ಎಲ್ರಿಗೂ ಹೇಳ್ಬೋದು. ಎಸ್ ಟೀಚರ್, ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ತುಂಬ ಎಲ್ಲರೂ ನಾವು ಮಾತಾಡ್ತಿದ್ದೇವೆ. ಅವತ್ತು ಹಾಗಿತ್ತು, ಇವತ್ತು ಹಾಗಿಲ್ಲ, ಹೀಗಿಲ್ಲ ಅಂತ. ಶಿಕ್ಷಕರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತಿನ ನಿಮ್ಮ ಶಾಲೆ, ನಾನು ನಿಮ್ಮನ್ನು ಕಂಡದ್ದು, ಇವತ್ತಿಗೆ ವ್ಯತ್ಯಾಸಗಳು ಕಾಣ್ತಾ ಇದೆಯಾ? ಖಂಡಿತವಾಗಿ ಬಹಳಷ್ಟು ವ್ಯತ್ಯಾಸ ಇದೆ, ಸ್ವಲ್ಪ ಅಲ್ಲ. ನಾನು 1963ರಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿದವಳು. ಆವಾಗ ಶಾಲೆಗಳಲ್ಲಿ ಇದ್ದಂಥ ಒಂದು ಆ ಬಾಂಧವ್ಯ, ಗುರು ಶಿಷ್ಯ ಎನ್ನುವಂಥದ್ದು ಈಗ ಖಂಡಿತವಾಗಿ ನನಗೆ ಕಾಣಿಸ್ತಾ ಇಲ್ಲ. ಆ ಸಮಯದಲ್ಲಿ ಒಂದು ಶಾಲೆಯಲ್ಲಿ ಶಿಕ್ಷಕರು ಅಂತ ಹೇಳಿದರೆ ಅದು ಪ್ರಾಮಾಣಿಕವಾಗಿ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಕಲಿಸುವಂತಹ ಒಂದು ವ್ಯವಸ್ಥೆ, ಸಂಪೂರ್ಣವಾಗಿ ಶಿಕ್ಷಕರು ತಮ್ಮನ್ನು ಅದರಲ್ಲಿ ತೊಡಗಿಸಿಕೊಳ್ತಿದ್ರು. ಒಂದು ಇಂತಿಷ್ಟು ನಿರ್ದಿಷ್ಟವಾದ ಸಮಯದಲ್ಲಿ ಶಾಲೆಯನ್ನು ಸೇರಿ ಅಲ್ಲಿ ಏನು ನಮ್ಮ ಪಾಠ ಪ್ರವಚನ ಉಂಟು ಅದನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ರು. ಆ ಸಮಯದಲ್ಲಿ ಶಿಕ್ಷಕರ ಮೇಲೆ ಹೆಚ್ಚಿನ ಒತ್ತಡ ಇರಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಒಂದು ರೀತಿಯ ಸ್ವಾತಂತ್ರ್ಯವನ್ನು ಶಿಕ್ಷಕರಿಗೆ ಕೊಟ್ಟ ಹಾಗೆ ಇತ್ತು. ಈಗ ಹಾಗೆ ಕಾಣಿಸ್ತಾ ಇಲ್ಲ. ಶಿಕ್ಷಕರನ್ನು ಮಾತನಾಡಿಸುವಾಗ ಅವರಿಗೆ ಒಂದು ಪೂರ್ಣವಾದ ಸ್ವಾತಂತ್ರ್ಯ ಇದೆ ಅಂತ ನನಗೆ ಅನ್ನಿಸುವುದಿಲ್ಲ. ಅದೇ ನಾನು ಮೊದಲೇ ಹೇಳಿದೆ, ಆಕ್ಚುಲಿ ಶಿಕ್ಷಕರನ್ನು ನಾವು ಕರೀಬೇಕಿತ್ತು. ಈಗಿರುವ ಅವರನ್ನು ಕರೀಲಿಕ್ಕೆ ಸಾಧ್ಯ ಆಗದಂತ ಒಂದು ಪರಿಸ್ಥಿತಿ ವ್ಯವಸ್ಥೆ ಇದೆ ಅಂತ. ಸೊ ಅಂತ ಪರಿಸ್ಥಿತಿ ಇದೆ. ಟೀಚರ್ ಅಂದ್ರೆ ನೀವು ಇತ್ತೀಚೆಗೆ ಎಷ್ಟು ನಿವೃತ್ತಿಗೊಂಡವರು? ಎರಡು ಗೊತ್ತಿದೆ ನಿಮ್ಗೆ, ಎರಡನ್ನೂ ನೀವು 2 ವರ್ಷ ಆಯ್ತು. ಹೌದು, ನಿವೃತ್ತಿ ಆಗಿದ್ದು 3ನೇ ವರ್ಷ.
ಹೌದು, ಮಕ್ಕಳಲ್ಲಿ ಸ್ವಲ್ಪ ಸಂಸ್ಕಾರದ ಕೊರತೆ ಉಂಟು ಅಂತ ಅನ್ನಿಸ್ತದೆ. ಆಗ ಮಕ್ಕಳು ಎಷ್ಟು ವಿಧೇಯತನ ಇತ್ತು, ಈಗ ಮಕ್ಕಳಲ್ಲಿ ಹಾಗಿಲ್ಲ. ಮತ್ತೆ ಒಂದು ಒತ್ತಡ ಸಹ ಮಕ್ಕಳ ಮೇಲೆಯೂ ಜಾಸ್ತಿ ಉಂಟು, ಟೀಚರ್ಸ್ ಮೇಲೆ ಸಹ ಜಾಸ್ತಿ ಉಂಟು, ತುಂಬಾ ಜಾಸ್ತಿ ಉಂಟು. ಸೊ ಅದು ಅಂದ್ರೆ ಒಟ್ಟಾರೆಯಾಗಿ ಅವತ್ತಿಗೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ನಾವು ಕಾಣ್ತಾ ಇದ್ದೀವಿ ಶಾಲೆಗಳಲ್ಲಿ ಅಂತ. ಟೀಚರ್, ತುಂಬ ವ್ಯತ್ಯಾಸ ಕಾಣಿಸ್ತದೆ. ಯಾಕೆಂತ ಹೇಳಿದರೆ ಆಗಿನ ಮಕ್ಕಳಿಗೆ ಒಂದು ಕಠಿಣ ಪರಿಶ್ರಮ ಮಾಡಬೇಕೆಂಬಂತಹ ಉತ್ಸಾಹ ಇತ್ತು, ಒಂದು ಧ್ಯೇಯ ಇತ್ತು. ಮತ್ತು ಅವರ ಬರುವ ಮನೆಯ ಹಿಂದಿನಿಂದಲೂ ಸಹ ಆ ರಕ್ಷಕರು, ಅವರ ಪೋಷಕರು ಒಬ್ಬರೇ ಮಗಳು ಒಬ್ಬನೇ ಮಗ ಎಂಬ ಆ ಒಂದು ಅತಿಯಾದಂತಹ ಮುದ್ದು ಪ್ರೀತಿ, ಅದರಿಂದಾಗಿ ಅವರಿಗೆ ಹೆಚ್ಚು ಕಠಿಣ ಪರಿಶ್ರಮ ಹಾಕುವಂತ ಅಲ್ಲಿ ಸಹ ಒತ್ತಡ ಬೀಳುವುದಿಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರು ತಾನು ಹೇಗೆ ಮಾಡಿದ್ರೂ ಆಗ್ತದೆ ಎಂಬಂತಹ ಮನೋಭಾವ ಸಹ ಆ ಮಕ್ಕಳಲ್ಲಿ ಇದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಅಂದರೆ ಇದು ಶಿಕ್ಷಕರ ಒಂದು ನಾಲೆಜಿನ ಕೊರತೆ ಅಂತ ಹೇಳ್ಬೋದು, ಏನು ಹೇಳ್ಬೋದು? ಅಲ್ಲ, ಶಿಕ್ಷಕರ ನಾಲೆಜಿನ ಕೊರತೆ ಅಲ್ಲ. ಅದು ಏನಾಗಿದೆ ಅಂತ ಹೇಳಿದರೆ ಈಗ ಪ್ರಸ್ತುತ ಇರುವಂತಹ ಸಿಲೆಬಸ್, ಪ್ರಸ್ತುತ ಇರುವಂತಹ ಶಿಕ್ಷಣದ ವ್ಯವಸ್ಥೆ, ಅದಕ್ಕೂ ಆ ಶಿಕ್ಷಕಿ ಅಥವಾ ಶಿಕ್ಷಕ ಅವರು ಕಲಿತಾ ಇದ್ದಂತಹ ಶಿಕ್ಷಣ ವ್ಯವಸ್ಥೆಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಉಂಟು. ಇದರಿಂದಾಗಿ ಆ ಶಿಕ್ಷಕನಿಗೆ ಇಲ್ಲಿ ತೊಂದರೆ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ ತಾನು ಕಲಿತಂತಹ ರೀತಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಕಾಣ್ತದೆ, ಮತ್ತು ತಾನು ಕಲಿತಂತಹ ವಿಷಯ ಸಬ್ಜೆಕ್ಟ್ ಸಹ ಇಲ್ಲಿ ವ್ಯತ್ಯಾಸ ಕಾಣ್ತದೆ. ಆಗ ಅವನಿಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಾನು ಈಗ ವಿದ್ಯಾರ್ಥಿಗಳು ಅಥವಾ ಮಕ್ಕಳ ಬಗೆಗಿನ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಹೇಳಿದ್ರೆ ಆ ಒಂದು ವ್ಯತ್ಯಾಸವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಿಂದಿನ ಮಕ್ಕಳು ತುಂಬ ಪೋಖ್ರಿ, ತುಂಟರು, ಕಲ್ಲು ಬಿಸಾಡುದು ಮರಕ್ಕೆ, ಹಣ್ಣಿನ ಮರಕ್ಕೆ, ಅದಕ್ಕೆ ಇದಕ್ಕೆ ಕದಿಯುವುದು, ಇದೆಲ್ಲ ಅಷ್ಟೇ ಜೋರು ಟೀಚರು, ನಾಗರವೆತ್ತ, ಹೊಡೆತ. ಈಗ ಉಂಟಾ? ಇಲ್ಲ. ಏನು ಹೇಳ್ತಾರೆ ಟೀಚರ್? ಖಂಡಿತವಾಗಿ ನೀವು ಹೇಳಿದ ಮಾತು ಸತ್ಯ. ಮಕ್ಕಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಿದ್ರು, ಕಲ್ಲು ಬಿಸಾಡೋದಾಗ್ಲಿ, ಬರೋದು ಕ್ಲಾಸ್ನಲ್ಲಿ ಆಗಲಿ ನಡೀತಾ ಇತ್ತು, ಹೌದು. ಆದರೆ ಅಷ್ಟೇ ಭಯಭಕ್ತಿ ಇತ್ತು ಅವರಿಗೆ. ಅವರು ಶಾಲೆಗೆ ಬರುವುದು ತಾವು ಕಲೀಲಿಕ್ಕೆ ಬರುವುದು ಎನ್ನುವಂಥದ್ದು. ಹಾಗೆಯೇ ಮನೆಯಲ್ಲಿ ಹೆತ್ತವರು, ಪೋಷಕರು ಕೂಡ ಅದರ ಮೇಲೆ ಒಂದು ಬಹಳ ನಿಗಾ ಇಟ್ಟುಕೊಂಡು, ನೀವು ಶಾಲೆಗೆ ಹೋಗ್ಬೇಕಪ್ಪ, ಕಲಿಬೇಕು, ನಾವು ಕಲೀಲಿಲ್ಲ, ನೀನಾದ್ರೂ ಕಲಿಬೇಕು ಎನ್ನುವಂಥ ಪ್ರೋತ್ಸಾಹ ಕೊಡ್ತಾ ಇದ್ರು. ಬೇರೆ ಏನು ಕೆಲಸ ಅವರು ಮಾಡಿದ್ರು ಅದು ಮಕ್ಕಳ ತುಂಟತನ ಅಂತ ಹೇಳ್ಬೋದು ಅಷ್ಟೇ. ಮುಖ್ಯವಾಗಿ ಕೂಡು ಕುಟುಂಬ ಇದ್ದದ್ದು, ಒಂದು ಮನೆಯಲ್ಲಿ ತುಂಬಾ ಮಂದಿ ಮಕ್ಕಳಿದ್ದಂತ ಸಂದರ್ಭ ಅದು. ಈಗ ಹಾಗೆ ಅಲ್ಲ. ಈಗ 1-2 ಅಷ್ಟೇ, ಒಂದು ಅಂತಲೇ ಹೇಳ್ಬೋದು. ಈಗ ಒಬ್ಬನೇ ಅಥವಾ ಒಬ್ಬಳು, ಅವರನ್ನು ಕೆಳಗೆ ಇಟ್ಟರೆ ಇರುವೆ ಬರ್ತದೆ, ಮೇಲೆ ಇಟ್ಟರೆ ಕಾಗೆ ಕೊಂಡೋಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಆ ಮಕ್ಕಳನ್ನು ನೋಡುವ ಕಾರಣ ಆ ಮಕ್ಕಳಿಗೆ ಹೊರ ಪ್ರಪಂಚವೇ ಗೊತ್ತಿಲ್ಲ. ಬರೇ ಒಂದಿಷ್ಟು ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅದಕ್ಕೆ ಹೊಂದಿಕೊಂಡಿದ್ದಾರೆ ಅವರು, ಹೊರತು ಹೊರಗಿನ ಒಂದು ಸಂಸ್ಕಾರ ಆಗಲಿ, ಸಂಸ್ಕೃತಿ ಆಗಲಿ, ಅದು ಯಾವುದು ಅವರಿಗೆ ಗೊತ್ತಿಲ್ಲ. ಬರೇ ಕಲಿಯುವುದರಲ್ಲಿ ಅಷ್ಟೇ. ಪೋಷಕರು ಕೂಡ ಅಷ್ಟೇ, ಹೆತ್ತವರು ನೀನು ಫಸ್ಟ್ ಬರಬೇಕು, ರ್ಯಾಂಕ್ ಬರಬೇಕು, ನೀನು ಆ ಹುಡುಗನಿಗಿಂತ ಮೇಲೆ ಆಗಬೇಕು, ನೇಬರ್ ಹುಡುಗರಿಗೆ ಹೋಲಿಸುವಂತಹದ್ದು ಇದೆಲ್ಲ ಇದ್ದ ಕಾರಣ ಏನೋ ಒಂದು ರೀತಿ ಒತ್ತಡದಲ್ಲಿ ಶಿಕ್ಷಣ ಇದೆ. ಕಲಿಸುವವರಾಗ್ಲಿ ಕಲಿಯುವವರಾಗ್ಲಿ ಆ ಒತ್ತಡದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈಗಿನ ವಿದ್ಯಾರ್ಥಿಗಳು ನಾನು ಹೇಳುದು ಅದನ್ನೇ. ನಮ್ಗೆ ಎಲ್ಲ ಸಣ್ಣವರಿರುವಾಗ, ನಾವು ಶಾಲೆಗೆ ಹೋಗುವಾಗ ಶಾಲೆದು ಯಾವ ಕಂಪ್ಲೇಂಟ್ ಸಹ ಮನೆಗೆ ಹೇಳಲಿಕ್ಕಿಲ್ಲ. ಶಾಲೆಯಲ್ಲಿ ಹೊಡೆದ್ರು ಹೇಳುವಾಗ ಇನ್ನು 4 ಪೆಟ್ಟು ಜಾಸ್ತಿ ಬೀಳ್ತದೆ. ಅಂದ್ರೆ ಇದು ಟೀಚರ್ ಹೇಳೋದು ಅಥವಾ ನಮಗೆ ನಾವೇ ಮಾಡ್ಕೊಳ್ಳೋದು, ವಿದ್ಯಾರ್ಥಿಗಳು ಅಂದ್ರೆ ಮಕ್ಕಳೇ ಮಾಡ್ಕೊಳ್ಳೋದ? ಅಲ್ಲ, ಈಗ ಏನಾದ್ರು ಶಾಲೆಯಲ್ಲಿ ಏನಾದ್ರು ಮಕ್ಕಳು ಹೋಮ್ ವರ್ಕ್ ಮಾಡ್ಲಿಲ್ಲ, ತಪ್ಪ, ಆಗ ಶಾಲೆಯಲ್ಲಿ ಹೊಡೆದ್ರು, ಮನೆಯಲ್ಲಿ ಬಂದದನ್ನು ಹೇಳಲಿಕ್ಕಿಲ್ಲ, ಬಾಯಿ ಮುಚ್ಚಿ ಅದು ಹೇಳಿದ್ರೆ ಪುನಃ 2 ಪೆಟ್ಟು ಜಾಸ್ತಿ ಬೀಳ್ತದೆ. ಈಗ ಯಾವ ಮಕ್ಕಳಿಗೆ ಹಾಗೆ ಉಂಟು ವ್ಯವಸ್ಥೆ? ಈಗ ಹೆಲ್ಪ್ ಲೈನ್ ಉಂಟು, ಅಲ್ಲ ಮೊಬೈಲಲ್ಲಿ ಬರ್ತದೆ ಎಲ್ಲವೂ ಕೂಡ. ಏನು ಹೋಮ್ ವರ್ಕ್ ಅಂತ ಮೊಬೈಲಲ್ಲಿ ಬರ್ತದೆ, ಅಲ್ಲಿ ಅವರು ಕಳಿಸ್ತಾರೆ. ಮತ್ತೆ ಮಗುವನ್ನು ಶಾಲೆವರೆಗೆ ತರುದು, ಅವರದ್ದು ಹೋಮ್ ವರ್ಕ್ ಎಲ್ಲ ತಾಯಿಯೇ ಬರ್ಕೊಳ್ಳುದು. ನಾನು ಎಷ್ಟೋ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ನೋಡಿದ್ದೇನೆ, ಹೋಮ್ ವರ್ಕ್ ಹಾಕ್ತಾರೆ ನೋಟಿಸ್ ಬೋರ್ಡ್ ಅಲ್ಲಿ, ಅದನ್ನು ತಾಯಿ ಬರ್ಕೊಂಡೋಗಿ ಮನೆಯಲ್ಲಿ ಪಾಠ ಮಾಡುವುದು. ಈಗ ಇವರು ಟೀಚರ್ ಹೇಳಿದಾಗೆ ಮೊದಲು ಕೂಡು ಕುಟುಂಬ ಇತ್ತು, ಎಲ್ಲರೂ ಸಹ ಮಕ್ಕಳನ್ನು ವಾಚ್ ಮಾಡ್ತಾ ಇದ್ರು, ನೋಡ್ತಾ ಇದ್ರು, ಗಮನಿಸ್ತಾ ಇದ್ರು. ಮಗು ಏನ್ ತಪ್ಪು ಮಾಡಿದ್ರು ದೊಡ್ಡವರಿಗೆ ಗೊತ್ತಾಗ್ತಿತ್ತು. ಈಗ ಮಗು ಏನ್ ತಪ್ಪು ಮಾಡಿದ್ರು ಗೊತ್ತಾಗ್ತದೆ ತಪ್ಪು. ಯಾಕಂದ್ರೆ ಒಂದೊಂದೇ ಮಗು, ಇವ್ರು ಹೇಳಿದಾಗ 2 ಮಗು, ಒಂದು ಮಗು ಒಂದು ಹೊತ್ತಿಗೆ ಮನೆಗೆ ಬಂದ್ರೆ ಇನ್ನೊಂದು ಮಗು ಮತ್ತೊಂದು ಹೊತ್ತಿಗೆ ಬರ್ದು, ತಂದೆ ತಾಯಿ ಇಬ್ಬರು ಕೆಲಸದವರು, ಒಂದು ಕೀ ಮಗುವನ್ನ ಕೈಯಲ್ಲಿರ್ತದೆ, ಮಗು ಲಾಕ್ ತೆಗಿತದೆ, ಕಂಪ್ಯೂಟರ್ ನೋಡ್ತದೆ, ಊಟ ತಿಂಡಿ ಬೇಕಾದ್ರೆ ಮುಚ್ಚಿಡ್ತಾರೆ, ಅದು ಇಲ್ಲದಿದ್ರೆ ಪಾಕೆಟ್ ಮನಿ ಕೊಡ್ತಾರೆ. ಹಾಗೆ ಅವರು ಅದನ್ನು ಏನ್ ಮಾಡ್ತಾರೆ, ಅದನ್ನು ಹಿಂತಿರುಗಿ ನೋಡುದಿಲ್ಲ ಅವರನ್ನು. ಸೊ
ಸರಿ ಸರಿ. ಆಗ ಮಕ್ಕಳು ತಪ್ಪು ದಾರಿ ಹಿಡಿತಾರೆ. ಅವರಿಗೆ ಟೀಚರ್ಸ್ ನಮ್ಗೆಲ್ಲ ನಾನು ಹೇಳಿದೆಲ್ಲ ಮನೆಯಲ್ಲಿ ಬಂದು ಕಂಪ್ಲೇಂಟ್ ಹೇಳಿಕ್ಕಿಲ್ಲ. ಈಗ ಮನೆಯಲ್ಲಿ ಹೋಗಿ ಹೇಳಿದ ಕೂಡಲೇ ಮನೆಯವರು ಹೆತ್ತವರು ಟೀಚರ್ಸಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಅವ್ರು ನಾವು ಅನ್ನ ಹಾಕುದಲ್ಲ, ಅವ್ರು ಅನ್ನ ಹಾಕ್ತಾರೆ, ಇಂಥ ಮಾತುಗಳು ಬರ್ತವೆ. ಟೀಚರ್ ಏನು ಹೇಳ್ತಾರೆ? ಅದು ಸರ್ ಅದೇ ಈ ಗುರು ಶಿಷ್ಯ ಬಾಂಧವ್ಯ ಕಡಿಮೆ ಆದದ್ದೇ ಇದು ಒಂದು ರೀತಿಯಲ್ಲಿ ಇದಕ್ಕೆ ಪೂರಕ ಅಂತ ಹೇಳ್ಬೋದು. ಅದು ಬಾಂಧವ್ಯ ಕಡಿಮೆ ಆಗ್ಲಿಕ್ಕೆ ಕಾರಣ ಈಗಿನ ವ್ಯವಸ್ಥೆ, ಒಂದು ಕಂಪ್ಯೂಟರ್, ಇಂಟರ್ನೆಟ್ ಇದೆಲ್ಲವೂ ಸಹ. ಪಾಪ ನಾನು ಆ ಮಕ್ಕಳನ್ನು ಸಹ ಹೆಚ್ಚು ದೂರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಒಂದು ಇಷ್ಟೇ ಇತ್ತು, ಮನೆಯಲ್ಲಿ ಓದುವಂಥದ್ದು, ಕಲಿಯುವಂಥದ್ದು, ತಂದೆ ತಾಯಂದಿರು ಹೇಳಿದಂತಹ ಉಪದೇಶ, ಅದನ್ನು ನಾವು ತಲೆಬಾಗಿ ಕೇಳ್ತಿದ್ದೆವು. ಅದು ನಮ್ಮ ಒಳ್ಳೇದಕ್ಕೆ ಅಂತ ನಮಗೆ ಇತ್ತು. ಈಗ ಟೀಚರ್ಸ್ ಬೈದ್ರು ಸಹ ಅದು ಮಕ್ಕಳ ಒಳ್ಳೇದಕ್ಕೆ ಅಂತ ಪೋಷಕರು ಸಹ ಆಗ ಹೇಳ್ತಿದ್ರು. ಈಗಿನ ಪೋಷಕರು ಹಾಗೆ ಹೇಳ್ತಾ ಇಲ್ಲ. ಬದಲಾಗಿ ಅವರಿಗೇನಂತೆ, ನಮ್ಮ ಮಗುವನ್ನು ನಾವು ನೋಡಿಕೊಳ್ತಾ ಇದ್ದೇವೆ, ನಾವು ಪಟ್ಟದ್ದು ಸಾಕು, ಕಷ್ಟ ಮಕ್ಕಳಿಗೆ ಕಷ್ಟ ಬೇಡ. ಇದು ಒಂದೇ ವಾಕ್ಯವನ್ನು ನಾನು ತುಂಬಾ ವರ್ಷಗಳಿಂದ ಕೇಳಿದ್ದು. ಒಮ್ಮೆ ರಕ್ಷಕರ ಮೀಟಿಂಗ್ ಎಲ್ಲ ಇರ್ತದೆ. ಆಗ ಪಾಪ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಎರಡೂ ಇತ್ತು. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂನವರೇ ಹೇಳುದು ಬಿಡಿ, ಕನ್ನಡ ಮೀಡಿಯಂನ ಮಕ್ಕಳ ತಂದೆ ತಾಯಂದಿರು ಹೇಳಿದ್ದಿಷ್ಟೇ, ನಾನು ಪಟ್ಟ ಕಷ್ಟ ಸಾಕು, ನನ್ನ ಮಗಳಿಗೆ ಕಷ್ಟ ಬೇಡ, ಅವಳು ಎಂಥ ಮಾರ್ಕ್ ತೆಗಿಲಿ ಏನೂ ಆಗಲಿ ನಾವು ನೋಡಿಕೊಳ್ತೇವೆ ಅಂತ. ಅಂತಹ ಒಂದು ಧೋರಣೆ ಇದ್ದರೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಫಲಿತಾಂಶ ಹೇಗೆ ಒಳ್ಳೆದು ಬರುವುದು ಅಂತ. ಎಸ್, ಅದ್ರ ಬಗ್ಗೆ ನಾನು ಮುಂದೆ ಮತ್ತೆ ಮಾತಾಡ್ತೇನೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರಿಗೆ. ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ವಿ, ಶಿಕ್ಷಕರ ದಿನಾಚರಣೆ ಆಗಿ ಹೋಗಿದೆ. ಈ ಸಂದರ್ಭದಲ್ಲಿ ಶಿಕ್ಷಕರ ಮತ್ತು ಶಿಕ್ಷಣ ವ್ಯವಸ್ಥೆಯ ಬಗೆಗಿನ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಕೆ ರೋಹಿಣಿ ಅವರು ಇದ್ದಾರೆ, ಅರುಣಾ ನಾಗರಾಜ್ ಅವರು ಇದ್ದಾರೆ, ರತ್ನಾವತಿ ಜೆ ಬೈಕಾಡಿ ಅವರು ಕೂಡ ಇದ್ದಾರೆ. ಅವ್ರ ಜೊತೆ ನಾವು ಚರ್ಚೆ ಮಾಡ್ತಿದ್ವಿ. ಮೇಡಮ್, ಈಗ ಆ ಒಂದು ಪ್ರಶ್ನೆ ಏನಿದೆ, ಹಿಂದೆ ಏನಿದ್ರು ಶಾಲೆ ಕಳಿಸುವ ಉದ್ದೇಶಗಳು ಮತ್ತು ಕಲಿಯುವಂಥದ್ದು, ಮತ್ತು ಈಗ ಏನಿದ್ರು ನಮ್ಮ ಮಗು ಏನಿದೆ ಅವನಿಗೆ ಆ ಕಷ್ಟ, ನಮ್ಮ ಕಷ್ಟ ಬರಬಾರದು ಅಂತ ಅನ್ನೋದು, ಕಷ್ಟ ಕೊಡದೆ ನಮ್ಮ ಮಗು ಇರಬೇಕು. ಇದು ಶಿಕ್ಷಣ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತಾ ಇದೆಯಾ? ಇವತ್ತಿನ ಶಿಕ್ಷಕರ ಮೇಲೂ ಇದು ಒತ್ತಡ ಆಗ್ತಾ ಇದೆಯಾ? ಖಂಡಿತವಾಗಿ ಶಿಕ್ಷಕರಿಗೆ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಈಗ ಮಗುವಿಗೆ ಹೇಳುವ ಹಾಗಿಲ್ಲ, ಬೈಯುವ ಹಾಗಿಲ್ಲ, ಹೊಡೆಯುವುದು ಬಿಡಿ. ನಮ್ಮ ಕಾಲದಲ್ಲಿ ನಾವೆಲ್ಲ ಏನಾದ್ರೂ ತಪ್ಪು ಮಾಡಿದ್ರೆ ನಿಮ್ಗೆ ಗೊತ್ತೇ ಇದೆ, ಸರಿಯಾಗಿ ನಾಗರ ಬೆತ್ತ ಅಂತ ಹೇಳಿದಿರಿ ನೀವಾಗ, ಸರಿ ಪೆಟ್ಟು ಕೊಡ್ತೀರಾ, ಆ ಪೆಟ್ಟಿನ ರುಚಿಯಲ್ಲಿ ಚೆನ್ನಾಗಿ ಕಲಿತಿದ್ರು. ಮರುದಿನ ಬರುವಾಗ ಯಾವುದೇ ಒಂದು ಹೋಮ್ ವರ್ಕ್ ಬಾಕಿ ಆಗ್ತಾ ಇರ್ಲಿಲ್ಲ. ಈಗ ಪೆಟ್ಟು ಬಿಡಿ, ಏನಾದ್ರೂ ಒಂದು ಜೋರು ಮಾಡಿದ್ರೆ ತಕ್ಷಣ ಫೋನ್ ಮಾಡಿ ಮಕ್ಕಳೇ ಹೇಳ್ತಾರೆ, ನಾನು ಪೊಲೀಸಿಗೆ ಹೇಳ್ತೇನೆ, ಅವರಿಗೆ ಹೇಳ್ತೇನೆ, ಇವರಿಗೆ ಹೇಳ್ತೇನೆ ಅಂತ ಹೇಳುವಂತ ರೀತಿಯಲ್ಲಿ ಮಕ್ಕಳು ಬೆಳೆದುಕೊಂಡು ಬಂದಿದ್ದಾರೆ. ಹಾಗಾದ್ರೆ ಆ ಶಿಕ್ಷಕರು ಹೇಗಿರ್ಬೇಕು? ಅವರಿಗೆ ಅದು ಒತ್ತಡ ಅಲ್ವಾ? ಕಲಿಸುವಂತದ್ದನ್ನು ಒಂದು ನಿರ್ಭೀತಿಯಿಂದ ಕಲಿಸುವ ರೀತಿಯಲ್ಲಿ ಉಂಟಾ? ಹೇಳುವುದು ಯಾಕೆ ಶಿಕ್ಷಕರು? ಆ ಮಗು ಒಳ್ಳೇದಾಗ್ಬೇಕು ಅಂತ. ಏನಿದ್ರು ಮಗುವಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಶಿಕ್ಷಕರು ಪಾಠ ಮಾಡುವಂತದ್ದು. ಈ ರೀತಿಯ ಒತ್ತಡಗಳು ಬಂದಾಗ ಆ ಶಿಕ್ಷಕರಾದ್ರೂ ಹೇಗೆ ಕಲಿಸಬೇಕು? ಈಗಿನ ಶಿಕ್ಷಣ ವ್ಯವಸ್ಥೆಯೂ ಹಾಗೆ ಇದೆ. ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹಾಗೆ ಹೇಳಬಾರ್ದು, ಹೀಗೆ ಹೇಳಬಾರ್ದು, ಬೇಕಷ್ಟು ಒತ್ತಡಗಳು ಮೇಲಿನಿಂದ ಬರ್ತಾ ಇದ್ದಾವೆ. ಇದು ಕಾರಣ ಅಂತ ನನಗೆ. ಎಷ್ಟು ಆರಾಮ, ಎಷ್ಟು ಸಾಫ್ಟ್ ಇದೆಯೋ ಅಷ್ಟು ಸಾಫ್ಟ್ ಆಗಿ ಕೊಡಬೇಕು ಅನ್ನುವಂಥದ್ದು ಏನ್ ಹೇಳ್ತೀರಿ? ಅದೇ, ಮಕ್ಕಳಿಗೆ ಅನ್ನವನ್ನು ಕೊಡುದಲ್ಲ, ಅದನ್ನು ಮೆತ್ತಗೆ ಮಾಡಿ ಸೀದಾ ನುಂಗ್ಲಿಕ್ಕೆ ಆಗ್ಬೇಕು, ಅದನ್ನು ಜಗಿಲಿಕ್ಕೆ ಸಿಗುವ ಆ ತರ. ಅಂದ್ರೆ ಅಷ್ಟೊಂದು ಶಿಕ್ಷಕರು ಅದನ್ನ ಮೊದಲು ಫುಲ್ ಏನು ಈಸಿ ಮಾಡಿ ಕೊನೆಗೆ ಕೊಡ್ಬೇಕು. ಅಂದ್ರೆ ವಿದ್ಯಾರ್ಥಿಗಳು ಅದನ್ನು ಒಂದಷ್ಟು ಏನಿದು 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 ಅಂತ ಹುಡುಕಿಕೊಂಡು ಅಂದ್ರೆ ಅನ್ವೇಷಣೆ ಮಾಡುವಂತದ್ದು ಇರಬಾರ್ದು. ಮಕ್ಕಳಿಗೆ ಪ್ರಶ್ನಿಸಿ ಕೇಳ್ತಾ ಇದ್ರು, ಅದು ಹೇಗೆ ಇದು ಹೇಗೆ ಅಂತ ಹೇಳಿಕೊಂಡು ಬಂದು ಪ್ರಶ್ನೆ ಮಾಡಿ ಕೇಳಿ ಕಲಿತಾ ಇದ್ರು. ಈಗ ಯಾವ ಮಗು ಆ ರೀತಿ ಮುಂದೆ ಬರ್ತಾ ಇಲ್ಲ. ಕಾರಣ ಹೆತ್ತವರು, ಇವರು ಹೇಳಿದ್ರಲ್ಲ ಆಗ, ಹೆತ್ತವರೇ, ತಾಯಿಯ ತಂದೆಯ ಹೋಮ್ ವರ್ಕ್ ಎಲ್ಲ ಮಾಡಿಕೊಡುವಂತದ್ದು ಎಲ್ಲ ವಿಷಯ ಅವರಿಗೆ ಗೊತ್ತಿರೋದು. ಈ ಇಂಗ್ಲಿಷ್ ಮೀಡಿಯಂ ಬಂದು ಇದು ಎಲ್ಲ ಹೋಯ್ತು ಹೆಚ್ಚಿಗೆ ಅಂತ ಹೇಳಿ ನನಗೆ ಅನಿಸ್ತದೆ. ಪಾಠ ಪುಸ್ತಕದಲ್ಲಿ ಸಹ ಒಂದು ನೀತಿ ಪಾಠಗಳಿಲ್ಲ ಈಗ. ನೀತಿ ಪಾಠ ಒಂದು ಮೊದಲು ಪಿರಿಯಡ್ ಇತ್ತು, ಆ ಪಿರಿಯಡ್ ಅಲ್ಲಿ ಸಹ ಈಗ ಎಷ್ಟು ಕಡೆಯಲ್ಲಿ ಉಂಟು ಗೊತ್ತಿಲ್ಲ. ನಾನೀಗ ಇದಾದ್ಮೇಲೆ ಆ ನೀತಿ ಪಾಠ ಪಿರಿಯಡಿಗೆ ಯಾರಾದ್ರೂ ಬಂದು ಪಾಠ ಮಾಡ್ತಾರೆ, ನೀತಿ ಪಾಠ ಪಿರಿಯಡ್ ಹೋಯ್ತಲ್ಲಿ. ಮಕ್ಕಳಿಗೆ ನೀತಿ ಯಾರು ಹೇಳಿಕೊಡ್ಬೇಕು? ಮನೆಯಲ್ಲಿ ತಪ್ಪು ಮಾಡಿದ್ರೆ ಪೇರೆಂಟ್ಸ್ ಹೇಳುದು, ನಿನ್ಗೆ ಶಾಲೆಯಲ್ಲಿ ಇದನ್ನೇ ಕಲಿಸಿದ್ದ ಕೇಳು. ನೀತಿ ಇದೆ ಮೇಡಮ್, ಮೋರಲ್ ಸ್ಟೋರೀಸ್ ಅನ್ನುವಂಥದ್ದು ಇಂಗ್ಲಿಷ್ ನಲ್ಲಿ ಇದೆ. ಹೌದು, ಅದು ಇಂಗ್ಲೆಂಡಿನ ಕಥೆಗಳು, ನಮ್ಮ ಇಲ್ಲಿಯ ಕಥೆಗಳಲ್ಲ. ವಾತಾವರಣಕ್ಕೆ ಅದು ಒಪ್ಪಿಸಿಲ್ಲ. ಏನ್ ಹೇಳ್ತೀವಿ? ಸರಿ ಸರ್,
ಅದೇ ಮುಖ್ಯ ಅಲ್ಲಿಂದಲೇ ಬಂದದ್ದು ಸರ್. ಯಾಕೆ ಅಂತ ಹೇಳಿದ್ರೆ ನಾವು ಅನುಸರಿಸಿಕೊಂಡು ಬಂದಂತಹ ಈ ಶಿಕ್ಷಣ ಪದ್ಧತಿಯಲ್ಲಿ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ಆ ಸನಾತನ ಗುರುಕುಲ ಪದ್ಧತಿ ಅದೇನೇ ತರಬೇಕನ್ನ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಹಳ ಮುಂದುವರೆದಿದೆ ದೇಶ, ಇನ್ನು ಮುಂದುವರಿಬೇಕು, ಬಹಳ ಹಿಂದೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಆದರೆ ಆ ಸಂಸ್ಕೃತಿಯ ಗಂಧ ಸುವಾಸನೆ ನಮ್ಮ ಈ ಶಿಕ್ಷಣ ವ್ಯವಸ್ಥೆಯಲ್ಲೂ ಸಹ ಕೂಡಿರಬೇಕು ಅಂತ ಹೇಳ್ತೇನೆ. ಯಾಕೆ ನಾವು ಒಂದು ಇಂಜಿನಿಯರನ್ನು ನಿರ್ಮಾಣ ಮಾಡ್ಬೋದು, ಒಂದು ಡಾಕ್ಟರನ್ನು ನಿರ್ಮಾಣ ಮಾಡ್ಬೋದು, ಒಂದು IAS ಆಫೀಸರನ್ನು ನಿರ್ಮಾಣ ಮಾಡ್ಬೋದು, ಆದರೆ ಒಳ್ಳೆಯ ಮನುಷ್ಯನನ್ನು ನಿರ್ಮಾಣ ಮಾಡುವಂತಹ ಶಿಕ್ಷಣ ಸಹ ಇರಬೇಕು ಅಂತ. ಈಗ ನಾವು ನಾಗರ ಬೆತ್ತದಿಂದ ಹೊಡೆದು ಕಲಿಸಬೇಕಾದ ಅವಶ್ಯಕತೆ ಎಲ್ಲರಿಗೂ ಇರುವುದಿಲ್ಲ. ಕೆಲವರ ಮಾನಸಿಕ ಬೌದ್ಧಿಕ ಮಟ್ಟ ಬೇರೆ ಇರ್ತದೆ, ಇನ್ನೊಂದು ಮಗು ಇದು ಬೇರೆ ಇರ್ತದೆ. ಒಬ್ಬನಿಗೆ ಬುದ್ಧಿ ಕಲಿಸಬೇಕಾದ್ರೆ ಹೊಡೆದೇ ಆಗ್ಬೇಕಾಗಿರ್ತದೆ, ಅವನಿಗೆ ಸರಿ ಹೇಳಿದ್ರೆ ಅವನು ಕೇರ್ ಮಾಡುದಿಲ್ಲ. ಆದ್ರೆ ಇನ್ನೊಬ್ಬನಿಗೆ ಒಂದ್ಸಲ ಒಂದೇ ಒಂದು ಮಾತಿನಲ್ಲಿ ಹೇಳಿದ್ರೆ ಸಾಕು, ಯಾಕಪ್ಪ ಈ ಸಲ ಇಷ್ಟು ಕಡಿಮೆ ಮಾರ್ಕ್ ಸಿಕ್ಕಿತು ಅಂತ ಹೇಳಿದ್ರೆ ಸಾಕು, ಅವನು ಆ ದಿನದಿಂದ ತಪಸ್ಸಿನ ಹಾಗೆ ಮುಂದಿನ ಟೆಸ್ಟಿಗೆ ಕಲೀಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಮುಂದಿನ ಟೆಸ್ಟಿಗೆ ಈಗಿನ ಮಕ್ಕಳಿಗೆ ಹೊಡೆಯುವುದಲ್ಲ, ನೀವು ಅಷ್ಟು ಹೇಳಿದ್ರೆ ಸಾಕು ನಾಳೆ ಸುಸೈಡ್ ಅಂತ ಆಗಿರ್ತದೆ. ಅಷ್ಟು ವಿಚಲಿತ ಆಗಿದೆಯಾ ಅಂತ ಅಂದ್ರೆ ಅದಕ್ಕೆ ಆತ್ಮಹತ್ಯೆ ಸುಯಿಸೈಡ್ ಅಂತ ಹೇಳಿದ್ರೆ ಅಂದ್ರೆ ಅವನ ಮನಸ್ಸನ್ನು ಅವರಷ್ಟು ದುರ್ಬಲಗೊಳಿಸಿದ್ದಾರಾ ಅಂತ, ಈ ವ್ಯವಸ್ಥೆ ದುರ್ಬಲಗೊಳಿಸಿದೆಯಾ ಅಥವಾ ಅವನಿಗೆ ಕೊಟ್ಟ ಫೆಸಿಲಿಟಿ ಹೆಚ್ಚಾಗಿ ಹಾಗೆ ಆಯ್ತಾ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಈ ಮೊಬೈಲ್ಗಳು, ಟಿವಿ ಬರುವಂತ ಧಾರಾವಾಹಿಗಳು ಅವುಗಳು ಕೂಡ ಮಕ್ಕಳ ಮನಸ್ಸಿನ ಮೇಲೆ ಅಂದ್ರೆ ಬಹಳ ಬೇಗನೆ ನಾವು ಶಾಲೆಗೆ ಹೋಗಿ ಅಂದ್ರೆ ಕೂಡು ಕುಟುಂಬ ಅಂತ ನಾವು ಈಗ ಹೇಳಿದ್ರಿ, ಅಲ್ಲಿ ದೊರೆಯುವಂಥ ಒಂದು ಪಾಠ, ಮನೆ ಪಾಠ ಏನಿದೆ ಅಲ್ಲಿ ಸಿಗ್ತದೆ. ಆ ನಂತರದಿಂದ ಶಾಲೆಗೆ ಬಂದಾಗ ಒಂದು ಸಿಗುವಂಥ ಅಂದರೆ ಒಂದು ತನ್ನಿಂತಾನೇ ಒಂದೊಂದೇ ಮೆಟ್ಟಿಲುಗಳನ್ನು ಏರಿ ಅದು ತಿಳ್ಕೊಂಡು ಬರ್ತದೆ. ಆದರೆ ಇಲ್ಲಿ ಬಹಳ ಬೇಗನೆ ಮೊಬೈಲ್ ಸಿಗ್ತದೆ, ಕಂಪ್ಯೂಟರ್ ಸಿಗ್ತದೆ, ಟಿವಿನೂ ಇದೆ, ಎಲ್ಲವೂ ತನ್ನ ಕಣ್ಣ ಮುಂದೆ ಇರುವಾಗ ಕ್ಷಣ ಮಾತ್ರ ಈ ಫಾಸ್ಟ್ ಅನ್ನೋದಿದೆ ಅಲ್ಲ ಮೇಡಮ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ಬಹಳ ಫಾಸ್ಟ್ ಮಗು ಎಲ್ಲವನ್ನು ತಿಳ್ಕೊಂಡು ಬಿಟ್ಟಿದೆ. ಫಾಸ್ಟ್ ಹೋಗ್ಬೇಕಾದ್ರು, ಆದ್ರೆ ಒಂದು ಉದ್ದೇಶ ಇರಬೇಕಲ್ಲ, ಗುರಿ ಇರಬೇಕಲ್ಲ. ಅದು ಏನು ಅಂತೇಳಿ ಮೊದಲು ನೆನೆಸಿಕೊಳ್ಬೇಕು. ನಾನು ಏನಾಗಬೇಕು, ನನ್ನ ಜೀವನ ಯಾವ ರೀತಿ. LKG ಬರುವುದಕ್ಕಿಂತ ಮೊದಲು ಅವನಿಗೆ ABCD ಗೊತ್ತಿರಬೇಕು. ಅದೇ ಕಷ್ಟ ಆಗಿರೋದು. UKG ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಆಗುವಾಗ ಇನ್ನು ಒಂದಷ್ಟು ದೊಡ್ಡ ದೊಡ್ಡ ಪಠ್ಯ ಪುಸ್ತಕಗಳಲ್ಲಿ ನಮಗೆ 5th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಹೇಳ್ಕೊಡ್ತಾ ಇದ್ದಂತ ಕಥೆಗಳು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬರ್ತಾ ಇದೆ. ಏನ್ ಹೇಳ್ತೀರಿ? ಅಲ್ಲ, ಮತ್ತೆ ಹೆತ್ತವರಿಗೆ ಸಹ ಶಾಲೆಗೆ ಹಾಕಿ ಮರುದಿವಸವೇ ಮಗು ಓದ್ಬೇಕು, ಮರುದಿವಸವೇ ಮಗು ಬರಿಬೇಕು. ಇಲ್ದಿದ್ರೆ ಟೀಚರ್ ಕಲಿಸ್ತಿಲ್ಲ, ಅಲ್ಲಿ ಒಳ್ಳೆ ಎಜುಕೇಶನ್ ಇಲ್ಲ, ಇಂಥದ್ದು ಸಹ ಬರ್ತದೆ. ಇವರ ಮನೆಯಲ್ಲಿ ಇವರ ಪಾಲಿನ ಕೆಲಸ ಎಂತ ಉಂಟು ಅದನ್ನು ಏನಿರುದಿಲ್ಲ. ಅದು ಅವರಿಗೆ ಟ್ಯೂಷನ್ಸಿಗೆ ಕಳಿಸ್ತಾರೆ. ಟ್ಯೂಷನ್ಗೆ ಹೋದ ಮೇಲೆ ಮಗು ಟ್ಯೂಷನ್ಗೆ ಕಳಿಸ್ತಾನೆ. ಅದೀಗ ಒಂದು ಗೌರವದ ಪ್ರಶ್ನೆ ಆಗಿದೆ. ನನ್ನ 4 ವರ್ಷದ ಮಗುವನ್ನ ಅವನನ್ನು ಶಾಲೆಗೆ ಹಾಕ್ಲಿಲ್ವಾ ಅಂತ ಕೇಳ್ತಾರೆ. ನಾವೆಲ್ಲ ಶಾಲೆಗೆ ಹೋದದ್ದು 6 ವರ್ಷದ ನಂತರ, 5 ವರ್ಷದ ನಂತರ, 6 ವರ್ಷದ ನಂತರ. ಈಗ 3 ವರ್ಷದಲ್ಲಿ ಆಗ ಇದೆಲ್ಲ ಇರ್ಲಿಲ್ಲಲ್ಲ, ಲೋವರ್ KG ಅಪ್ಪರ್ KG ಎಲ್ಲ, ಸೀದಾ 1ನೇ ಕ್ಲಾಸಿಗೆ. ಮತ್ತೆ ಇಲ್ದಿರೆ ಬಾಲವಾಡಿ. ಎಸ್ ಟೀಚರ್ ಏನ್ ಹೇಳ್ತೀರಿ? ಅಂದ್ರೆ ಈ ಸ್ಪೀಡ್ ಇದೆ ಅಲ್ಲ, ಆ ಸ್ಪೀಡ್ ಆ ವಿಷಯದಲ್ಲಿ 2 ಅಭಿಪ್ರಾಯಗಳು ಇರ್ತವೆ ಸರ್. ಒಂದು ಅಂತ ಹೇಳಿದ್ರೆ ನಮ್ಮ ಪ್ರಪಂಚದಲ್ಲಿ ನಾವು ಜಾಗತೀಕರಣದಿಂದಾಗಿ ಫಾಸ್ಟ್ ಆಗಿ, ವಿಶ್ವವೇ ಫಾಸ್ಟ್ ಆಗಿ ಹೋಗ್ತಾ ಇರುವಾಗ ನಾವು ಹಿಂದೆ ಉಳಿಲಿಕ್ಕೆ ಆಗುದಿಲ್ಲ ಅಂತ ಒಂದು ವಾದ. ಇನ್ನೊಂದು ವಾದ ಅಂತ ಹೇಳಿದ್ರೆ ನಾವು ಮೊದಲಿನ ಹಾಗೆ ಒಂದೊಂದೇ ಮೆಟ್ಟಲಾಗಿ ಹೋಗಿ ಮುಂದೆ ಸಾಗಿದ್ರೆ ಸಾಕು ಎಂಬ ವಾದ. ಇದರಲ್ಲಿ ನಮ್ಗೆ ಅನಿಸುವಂತದ್ದು ಈ ಸ್ಪೀಡ್ ಅಲ್ಲ, ಹಿಂದಿನ ಆ ಆಮೆ ಗತಿಯ ವೇಗವೂ ಅಲ್ಲ, ಮಧ್ಯಮ ಗತಿಯಲ್ಲಿ ಒಂದು ಹೋಗಿ ಸಾಗಿ ನಾವು ಎರಡನ್ನೂ ಸಹ ಉಳಿಸಿಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಅದನ್ನು ನೋಡ್ಬೇಕು, ಅದಕ್ಕೆ ಸರಿಯಾದಂತ. ಹಾಗಿದ್ರೆ ಆಗಬೇಕಾದದ್ದು ಏನು? ಇವತ್ತಿನ ಸಿಲೆಬಸ್ಗಳು ಅದು ಹೇಗಿರಬೇಕು, ಯಾವುದಾಗಿರ್ಬೇಕು, ಏನಾಗಿರ್ಬೇಕು, ಇದ್ರ ಬಗ್ಗೆ ಸಿಲೆಬಸ್ನ ವಿಚಾರ ಮಾತಾಡೋದು ನೆನಪಾಗ್ತದೆ. ಮೊನ್ನೆ ನಮ್ಮ ಕನ್ಯಾಡಿಯಲ್ಲಿ ಒಂದು ಧರ್ಮ ಸಂಸದ ಇತ್ತು. ಶಿಕ್ಷಣದ ಒಂದು ರೀತಿಯನ್ನೇ ಬದಲಾಯಿಸಬೇಕು ಎನ್ನುವಂಥದ್ದು ಅದರ ಮುಖ್ಯ ಉದ್ದೇಶವಾಗಿತ್ತು. ಈಗಿನ ಶಿಕ್ಷಣ ನಮ್ಮ ಭಾರತ ದೇಶಕ್ಕೆ ಒಂದು ಸರಿಯಾದ ರೀತಿಯಲ್ಲಿಲ್ಲ, ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಕೊಡುವಂತಹ ರೀತಿಯಲ್ಲಿ ಶಿಕ್ಷಣ ಪದ್ಧತಿಯಲ್ಲೇ ಬದಲಾವಣೆ ಮಾಡಬೇಕು, ಇಲ್ಲದಿದ್ದರೆ ಇದು ಸಂಪೂರ್ಣ ಆಗಲಿಕ್ಕೆ ಇಲ್ಲ ಎನ್ನುವಂಥದ್ದು ಅದು ಸತ್ಯ ಅಂತ ನನಗೆ ಅನಿಸಿತು. ಆ ರೀತಿಯಲ್ಲಿ ಬರಬೇಕು. ಅಂದ್ರೆ ಈ ರೀತಿಯಾದಂಥ ಸಂಸ್ಕಾರವನ್ನು ತುಂಬುವಂಥ ಶಿಕ್ಷಣವನ್ನ ತರಬೇಕಾದಂಥ ಅಗತ್ಯ ಎಲ್ಲ ರೀತಿಯಲ್ಲಿ. ಏನು ಹೇಳ್ತೀರಿ ರತ್ನಾವತಿ ಟೀಚರ್? ಅಂದ್ರೆ ಈ ಸ್ಪೀಡ್ ಅನ್ನೋದಿದೆ ಅಲ್ಲ, ಎರಡೂ ರೀತಿಯಲ್ಲಿ ಅದನ್ನ ಒಂದು ರೀತಿಯ ವಿಶ್ಲೇಷಣೆ ಮಾಡಿಕೊಂಡು ಅಥವಾ
ಈ ಸಿಲೆಬಸ್ಗಳು ಏನಾಗಿರಬೇಕು, ಹೇಗಿರಬೇಕು ಅಂತ ಅನ್ನುವಂಥದ್ದು ಈಗ ಶಿಕ್ಷಕರ ಮೇಲೇ ಹೇಳಲಾಗ್ತಾ ಇದೆ. ಆಗ ನಮ್ಮ ಒಂದು ಅಂಶ ಬಂತು, ಅಂದರೆ ಶಿಕ್ಷಕರು ಸರಿಯಾಗಿ ಕಲಿಸಬೇಕು, ಅವರು ಸರಿಯಾಗಿ ಕಲಿಸ್ತಾ ಇಲ್ಲ, ಸರಿಯಾಗಿ ಹೇಳ್ತಾ ಇಲ್ಲ ಅನ್ನೋದು. ಹಾಗಾದ್ರೆ ಶಿಕ್ಷಕರಿಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ ಹೇಳ್ಬೇಕಾದವ್ರು ಯಾರು? ಸರಿ, ಈಗ ಶಿಕ್ಷಣ ಪದ್ಧತಿಯ ಪ್ರಕಾರ ನೋಡಿದ್ರೆ ನಾವು ಈಗ ಮಕ್ಕಳಿಗೆ ಸರಿ ಒಂದು ಅಕ್ಷರ ಬರೀಲಿಕ್ಕೂ ಬರುದಿಲ್ಲ, ಸರಿಯಾಗಿ ಒಂದು ಅಕ್ಷರ ಭಾಷಾ ಪಾಠದಲ್ಲಿ ನಾನು ಹೇಳುದು ಒಂದು ಅಕ್ಷರ ಸರಿಯಾಗಿ ಬರೀಲಿಕ್ಕೆ ಸಹ ಬರುದಿಲ್ಲ. ಯಾಕಂದ್ರೆ ಪ್ರಾಜೆಕ್ಟ್ ಮನೆಯಲ್ಲಿ ಪ್ರಾಜೆಕ್ಟಿಗೆ ಗಮನ ಕೊಡುದು. ಅದಕ್ಕೆ ಎಷ್ಟು ಮಕ್ಕಳು ಅವರು ಹಣ ವ್ಯಯ ಮಾಡ್ತಾರೆ ಅಂದ್ರೆ ಪ್ರಾಜೆಕ್ಟಿಗಂತ ಮನೆಯಿಂದ ಹಣ ತರ್ತಾರೆ, ಅದನ್ನು ತಕೊಂಡು ಹೋಗ್ತಾರೆ ಸೈಬರಿಗೆ. ಅಲ್ಲಿ ಏನೂ ಮಾಡದೆ ಸಿಗ್ಲಿಲ್ಲ ಅಂತ ಹೇಳಿ ಮತ್ತೆ ಸೈಬರಲ್ಲಿ ಆಟ ಆಡಿ ಬರುವ ಮಕ್ಕಳು ಸಹ ಇದ್ದಾರೆ. ನಾನು ತುಂಬಾ ನೋಡಿದೆ. ನಂದು ಕೊನೆಗಾಗುವಾಗ ನನಗೆ ಅದು ಸಾಕಾಯ್ತು. ಮನೆಯಲ್ಲಿ ತಂದೆ ತಾಯಿ ತುಂಬಾ, ನಮ್ಮದು ಕನ್ನಡ ಮೀಡಿಯಂ, ತುಂಬಾ ಕಷ್ಟದಲ್ಲಿ ಕಲಿಸುವುದು ಮನೆಯವರು. ಅದೇ ಟೀಚರ್ ಹೇಳಿದಲ್ವಾ, ನನ್ಗೆ ಕಷ್ಟ ಬಂದು ತೊಂದರೆ ಇಲ್ಲ, ನನ್ನ ಮಗು ಆ ಕಷ್ಟವನ್ನು ಅವಳಿಗೆ ಬರಬಾರ್ದು, ಅವನು ಕಲಿಬೇಕು, ಅವನು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡಬೇಕು ಅಂತ. ಆದರೆ ಈ ಮಗು ಹೋಗುದಲ್ಲಿ ಸೈಬರಿಗೆ ಹೋಗಿ ಆಡಿಬಾರ್ದು. ಮನೆಯವರು ಹೌದು ಅಂತ ನಂಬಿ ತುಂಬ ಹಣ ಕೊಡ್ತಾರೆ. ನಿಜವಾಗಿ ಏನಂದರೆ ಮಕ್ಕಳು ಸೈಬರಿಗೆ ಹೋಗುವ ಅಗತ್ಯವಿಲ್ಲ. ನಾನೊಮ್ಮೆ ಇಲಾಖೆದ್ದು ಇದರಲ್ಲಿ ಮೀಟಿಂಗಲ್ಲಿ ಆಗುವಾಗ ಸೈಬರಿಗೆ ಕಳಿಸಬೇಡಿ ಮಕ್ಕಳನ್ನು ಅಂತ ಹೇಳಿದ್ರು. ಈಗ ಒಂದು ಪದ್ಯ ಅದನ್ನೊಂದು ಕಂಠಪಾಠ ಮಾಡಿದ್ದಕ್ಕೆ ಒಂದು 5 ಮಾರ್ಕ್, ಅದನ್ನು ರಾಗದಲ್ಲಿ ಹಾಡಿದಕ್ಕೆ 5 ಮಾರ್ಕ್, ಅದನ್ನು ಬಾಯ್ಪಾಠ ಬರ್ತದಕ್ಕೆ 5 ಮಾರ್ಕ್, ಆಯ್ತು, ಪ್ರಾಜೆಕ್ಟ್ ಅಷ್ಟೇ. ಇದನ್ನು ಮನೆಯಲ್ಲೇ ಹೆತ್ತವರು ಇದ್ದುಕೊಂಡು ಮನೆಯಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ನೋಡಿದ್ರು ಮಗು ಶಾಲೆಯಲ್ಲಿ ಬಂದು ಕಲ್ತ್ರೆ ಈಗ ಪದ್ಯಪಾಠ ಕಾಪೀಸ್ ಹಾಗೆ ದುಂಡಗೆ ಆಗಿ ಬರ್ದದ್ದು, ಚಿತ್ತಿಲ್ಲದೆ ಬರ್ದದ್ದು, 5 ಮಾರ್ಕ್ ಕೊಡ್ತಾರೆ. ಅಲ್ಲಿ ಅದಾಯ್ತು ಪ್ರಾಜೆಕ್ಟ್. ಆಕ್ಚುಲಿ ಹಾಗೆ ಆಗ್ಬೇಕಾದ್ದು. ನೀವು ಸೈಬರಿಗೆ ಕಳಿಸಲೇಬೇಡಿ ಅಂತ ಒಮ್ಮೆ ತುಂಬಾ ಪೇರೆಂಟ್ಸ್ ಇದು ಕಂಪ್ಲೇಂಟ್ ಬರ್ತಾ ಇತ್ತು. ಇಂಥ ಗೊಂದಲಗಳು ಬಹಳಷ್ಟು ಇವೆ ಅನ್ನುವಂಥದ್ದು. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಅನಂತರ ಮತ್ತೆ ಈ ಒಂದು ಸಂವಾದ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದೇನ ಗುರುವಂದನೆ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೆವು. ಶಿಕ್ಷಕರ ದಿನದ ಒಂದು ಈ ಸಂದರ್ಭ ಟೀಚರ್, ಅಂದರೆ ನಾವು ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶಿಕ್ಷಕರ ಮೇಲಿನ ಒತ್ತಡಗಳು, ನಾನು ಆಗ ಒಂದು ವಿಚಾರ ಹೇಳಿದೆ ಏನಂತ ಹೇಳಿದ್ರೆ, ಒಂದು ಹೊರಗಿನ ಪ್ರಪಂಚದಲ್ಲಿ ಶಿಕ್ಷಕರ ಮೇಲೆ ಇರುವಂಥ ಆಪಾದನೆಗಳು, ಮತ್ತೊಂದೆಡೆಯಲ್ಲಿ ಶಿಕ್ಷಕರ ಮೇಲೆ ಇರುವಂಥ ಒತ್ತಡಗಳು ಏನೇನಂತ ಹೇಳ್ತೀರಿ ನೀವು? ಅಂದರೆ ನೀವು ಗಮನಿಸಿದ ಹಾಗೆ ಶಿಕ್ಷಕರ ಮೇಲಿರುವಂಥ ಪ್ರಸ್ತುತವಾದಂಥ ಒತ್ತಡಗಳು ಏನು ಅಂತ ನೋಡ್ತಾರೆ. ಶಿಕ್ಷಣವನ್ನು ಹೊರತುಪಡಿಸಿದ ಪಾಠ ಪಠ್ಯ ಅದು ಶಾಲೆಯಲ್ಲಿ ಮಾಡಬೇಕು. ಶಿಕ್ಷಕರಿಗೆ ಯೋಗ್ಯ ರೀತಿಯ, ಈಗ ಒಂದು ಉತ್ತಮ ರೀತಿಯ ಸಂಬಳದ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳೋದಾದ್ರೆ ಒಳ್ಳೆಯ ಸಂಬಳ ಇದೆ. ಈಗ ನಾವೆಲ್ಲ ಶಿಕ್ಷಕ ವೃತ್ತಿಗೆ ಸೇರುವಾಗ ಒಂದು 100 ರೂಪಾಯಿ ಕೂಡ ಪ್ರಥಮ ಸಂಬಳ ಪಡೆದದ್ದಿಲ್ಲ. ಹೀಗಿರುವ ಈಗ 1000 ಗಟ್ಟಲೆ ಸಂಬಳ ಸಿಗ್ತದೆ. ಆರ್ಥಿಕವಾಗಿ ಅವರಿಗೇನು ಒತ್ತಡದ ಪ್ರಶ್ನೆ ಇಲ್ಲ. ಆದರೆ ಶಿಕ್ಷಣ ಪದ್ಧತಿ ನೀವು ಹೇಳಿದಿರಿ ಇಂಥದ್ದು ಉಂಟು, ಪಾಠ ಪ್ರವಚನ ಅಂತ, ಅದರ ಮಧ್ಯೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಶಿಕ್ಷಕರಿಗೆ ಒಪ್ಪಿಸುವಂಥದ್ದು. ಈಗ ಉದಾಹರಣೆಗೆ ಜನಗಣತಿ ಅಥವಾ ಇಲೆಕ್ಷನ್ ಚುನಾವಣಾ ನೀತಿ ಸಂದರ್ಭದಲ್ಲಿ ಕರ್ತವ್ಯ ಹಾಕೋದು, ಹಾಗೆ ಹೀಗೆ ಎಲ್ಲ ಹಾಕುವಾಗ ಅವರಿಗೆ ಅದೊಂದು ರೀತಿ ಒತ್ತಡ ಅಂತ ಕಾಣ್ತದೆ. ನಾನು ಶಿಕ್ಷಕಿ, ನನಗೆ ಶಾಲಾ ಪಾಠ ಪ್ರವಚನ ಬಿಟ್ಟು ಇದೆಲ್ಲ ಯಾಕೆ ಬೇಕು? ಅವರಲ್ಲಿ ಒಂದು ರೀತಿಯ ಮಾನಸಿಕ ಒತ್ತಡ ಬೀಳ್ತದೆ ಅಂತ ನನಗೆ ಕಾಣ್ತದೆ. ಹಾಗೆ ಏನು ಹೇಳ್ತೀರಿ? ಅಂದರೆ ಪಠ್ಯೇತರ ಚಟುವಟಿಕೆಗಳಿಗೆ ಒತ್ತಡ ಶಿಕ್ಷಕರಿಗೆ ಯಾಕೆ ಹಾಕಬೇಕು? ಅದು ಹಾಕುದು ಸರಿನಾ, ಅಥವಾ ಶಿಕ್ಷಕರು ಬಹಳ ಫ್ರೀ ಇದ್ದಾರೆ? ಅದು ಹಾಕುದು ಸರಿಯೋ ತಪ್ಪ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರು ಹೇಳ್ತಾರೆ ಏನಂದ್ರೆ, ಬೇರೆಯವರಿಗೆ ಕೊಟ್ರೆ ಸರಿ ಮಾಡುದಿಲ್ಲ, ನೀವು ಟೀಚರ್ಸ್ ಕರೆಕ್ಟ್ ಮಾಡ್ತೀರಿ, ಅದಕ್ಕೆ ನಿಮ್ಗೆ ಕೊಡುದು. ಅದಕ್ಕೆ ನಮ್ಮ ಎಲ್ಲೆಲ್ಲಿ ಎಲೆಕ್ಷನ್ ಡ್ಯೂಟಿಗೆ ಹೋದಾಗಂತೂ ಸ್ನಾನಕ್ಕೆ ಸರಿಯಾಗಿ ಮಲಗ್ಲಿಕ್ಕಿಲ್ಲ, ಸೊಳ್ಳೆಗಳಿಂದ ಕಚ್ಚಿಸಿಕೊಂಡು ಬರುವಾಗ ಒಂದು ಪೇಷಂಟ್ ಆಗಿ ಬರ್ತೇವೆ ನಾವು. ಅದಕ್ಕೆ ಕೆಲವರು ಹೋಗ್ಲಿಕ್ಕೆ ಕೇಳುದಿಲ್ಲ. ಮತ್ತೆ ಇನ್ನು ಕೆಲವು ಟ್ರೈನಿಂಗ್ ಇರ್ತದೆ, ಟ್ರೈನಿಂಗ್ ಅಗತ್ಯ. ಆದ್ರೆ ಕೆಲವು ಸಲ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಏನೋ ಒಂದು ಕಂಪ್ಯೂಟರ್ ಅಲ್ಲಿ ಹಾಕ್ತಾರೆ, ಅದು ಹೇಳ್ತಾ ಇರ್ತದೆ, ಅದ್ರ ಎದುರು ಕೂತ್ಕೊಂಡ್ರೆ ಆಯ್ತು. ಆ ತರದ್ದೆಲ್ಲ ಕೆಲವು ಇದೆ. ಅಂದ್ರೆ ತರಬೇತಿಗಳು ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಾದ ತರಬೇತಿಗಳಲ್ಲ, ಒಂದು ಕಾಟಾಚಾರದ ಕೆಲವಿರ್ತದೆ. ಅದೇ ಕೆಲವು ಬರೇ ಕಂಪ್ಯೂಟರ್ ಅಲ್ಲಿ ವಿಷಯಗಳು ಬರ್ತಾ ಇರ್ತವೆ, ಅವರು ಆನ್ ಮಾಡಿ ಹೋಗ್ತಾರೆ, ನಾವು ಕೂತ್ಕೊಂಡು ಕೇಳ್ಬೇಕು. ಆಗ ನಮ್ಗೇನಾಗ್ತದೆ, ತಲೆ ಪೂರ್ತಿ ಶಾಲೆಯಲ್ಲಿ
ನಮ್ಮ ಉದಾಹರಣೆಗೆ ನಾನು 10ನೇ ಕ್ಲಾಸಲ್ಲಿ ನಾನು ಪಾಠ ಮಾಡ್ತಾ ಇರುವಾಗ ಕನ್ನಡ ಒಂದು ಪೀರಿಯಡ್, ಸೋಷಿಯಲ್ ಸ್ಟಡೀಸ್ ಒಂದು ಪೀರಿಯಡ್, ಹಿಂದಿ ಒಂದು ಪೀರಿಯಡ್. 10th ಸ್ಟ್ಯಾಂಡರ್ಡ್ಗೆ 3 ಪೀರಿಯಡ್ ಇತ್ತು ನಂದು. ಒಂದು ದಿನ ನಾನು ರಜೆ ಹಾಕಿದ್ರೆ 3 ದಿನ ಮಕ್ಕಳು 3 ಪೀರಿಯಡ್ ಫ್ರೀ ಆಗ್ತಾರೆ. ಅಂತ ಸಂದರ್ಭದಲ್ಲಿ ಇಂಥದ್ದೆಲ್ಲ ಕಳಿಸಿದಾಗ ನಮ್ಮ ತಲೆಯಲ್ಲಿ ಇರ್ತದೆ ನಿಜವಾಗಿ ನಮ್ಗೆ ಪ್ರಯೋಜನ ಆಗುವಂತಾದ್ರೆ ಹೋಗ್ಲೇಬೇಕು ನಾವು. ಆಗ ನಮ್ಮ ತಲೆ ಶಾಲೆಯಲ್ಲಿ ಇರ್ತದೆ, ಮಕ್ಕಳೆಂತ ಮಾಡ್ತಾರೆ, ಇನ್ನು ಪೋರ್ಷನ್ ಆಗ್ಬೇಕು, ಅದು ಕವರ್ ಆಗ್ಬೇಕು, ಪರೀಕ್ಷೆ ಹತ್ತಿರ ಬಂತು. ಆಗ ನಮ್ಗೆ ಅದು ಒತ್ತಡ ಮಾನಸಿಕವಾಗಿ. ಆಗ ಮತ್ತೆ ಮಧ್ಯೆ ಪೇಪರ್ ಕರೆಕ್ಷನ್ಸ್ ಇರ್ತದೆ, ಅದು ಶಾಲೆಯಲ್ಲಿ ಮಾಡ್ಲಿಕ್ಕೆ ಸಮಯ ಸಿಕ್ಕುದಿಲ್ಲ. ಅದು ನಮ್ಮ ಡ್ಯೂಟಿ, ಮಾಡ್ಲೇಬೇಕು ನಾವು. ಹೌದು ಹೌದು. ಅರುಣ ಟೀಚರ್ ಏನ್ ಹೇಳ್ತಾರೆ ಅಂದ್ರೆ ಅದೇ ಚುನಾವಣೆ ಟೀಚರ್ ಬಿಟ್ಟು ಬೇರೆ ಯಾರಿಲ್ಲಪ್ಪ, ಟೀಚರ್ನವರೇ ಹೋಗ್ಬೇಕು, ಬೇರೆಯವರಿಗೆಲ್ಲ ತುಂಬಾ ಕೆಲಸ ಉಂಟು ಅಲ್ಲಿ ಆಫೀಸಲ್ಲಿ, ಡಿಸಿ ಆಫೀಸಲ್ಲಿ. ರತ್ನಾವತಿ ಅವರು ಹೇಳಿದ ಹಾಗೆ ಅವರು ಒಂದೇ ವಾಕ್ಯ ಹೇಳುದು, ಟೀಚರ್ಸ್ ಅದನ್ನು ಕೊಟ್ಟರೆ ಚೆನ್ನಾಗಿ ಮಾಡ್ತೀರಿ, ಸರಿ ಮಾಡ್ತೀರಿ, ಮತ್ತೆ ಕರೆಕ್ಷನ್ ಇರುವುದಿಲ್ಲ, ತಪ್ಪು ಇರುವುದಿಲ್ಲ ಅಂತ. ಆದರೆ ಈ ಚುನಾವಣೆಯದ್ದು ಡ್ಯೂಟಿ ಮತ್ತು ಸೆನ್ಸಸ್ ಡ್ಯೂಟಿ ಕೊಟ್ಟರೆ ಬಹಳ ಸಮಸ್ಯೆ ಆಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ತಲೆಯಲ್ಲಿರುವಂತಹ ಪಾಠದ ವಿಷಯಕ್ಕೂ ಇದಕ್ಕೂ ತಾಳೆ ಹೋಗುವುದಿಲ್ಲ. ಮತ್ತು ಹೆಚ್ಚಾಗಿ ವರ್ಷದ ಕೊನೆಯಲ್ಲಿ ಅಂದರೆ ಪ್ರಿಪರೇಟರಿ ಎಕ್ಸಾಮ್ನ ಸಮಯದಲ್ಲಿ, ಫೈನಲ್ ಎಕ್ಸಾಮ್ನ ಹತ್ತಿರ ಇರುವಾಗ ನಮಗೆ ಟ್ರೈನಿಂಗಿಗೆ ಕಳಿಸಿದರೆ ನಾವಿಲ್ಲಿ ಮಕ್ಕಳಿಗೆ ಫಲಿತಾಂಶದ ಬಗ್ಗೆ ನೋಡಬೇಕಲ್ಲ. ನಮ್ಮ ಗುರಿ SLC ಫಲಿತಾಂಶ ಅಥವಾ PUC ಫಲಿತಾಂಶದ ಬಗ್ಗೆ ಇರ್ತದೆ. ಆಗ ಫಲಿತಾಂಶದವು ಸಹ ಸರಿ ಬರಬೇಕು. ಫಲಿತಾಂಶ ಸರಿ ಬಾರದಿದ್ದರೆ ಆ ಟೀಚರ್ ಮೇಲೆ ಬ್ಲೇಮ್ ಮಾಡ್ತಾರೆ. ಆದುದರಿಂದ ಫಲಿತಾಂಶ ಸರಿಯಾಗಿ ಬರಬೇಕಾದ್ರೆ ಈ ಸೆನ್ಸಸ್ ಮತ್ತು ಚುನಾವಣೆ ಡ್ಯೂಟಿಯನ್ನು ಶಿಕ್ಷಕರಿಗೆ ಕೊಡದಿದ್ರೆ ಒಳ್ಳೆಯದು. ಯಾಕೆಂದ್ರೆ ಬೇರೆಯವರು ಸಹ ಒಳ್ಳೆಯದಾಗಿ ಮಾಡುವ ಹಾಗೆ ಅವರನ್ನು ತರಬೇತಿ ಮಾಡಿದ್ರೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಬೇರೆ ಯಾರಪ್ಪ ಮಾಡುದು ಅಂತ. ಕಚೇರಿಯಲ್ಲಿ ದುಡಿಯುವವರು ಇರ್ತಾರಲ್ಲ, ಅವರು ವಿದ್ಯಾವಂತರೇ ಅಲ್ವಾ, ಅವರಿಗೆ ಓದು ಬರ ಚೆನ್ನಾಗಿ ಬರ್ತದಲ್ಲ, ಅವರಿಗೂ ಸ್ವಲ್ಪ ಡ್ಯೂಟಿ ಹಾಕಿ ಅವರಿಂದ ಮಾಡಿಸಬಹುದಲ್ಲ. ಸೆನ್ಸಸ್ ಶಿಕ್ಷಕರೇ ಯಾಕೆ ಬೇಕು? ತಿಂಗಳುಗಟ್ಟಲೆ ಇರ್ತದೆ ಸೆನ್ಸಸ್ ಡ್ಯೂಟಿ. ಅಂದ್ರೆ ಅದರ ಅರ್ಥ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಶಿಕ್ಷಣ ಅಂತ ಅನ್ನೋದು ಅದು ಒಂದು ರೀತಿಯ ಟೈಮ್ ಪಾಸ್. ಇವರೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ಕೊಳ್ಳೋದಾ, ಹೇಗೆ ಅಂತ ಭಾವಿಸ್ಕೊಳ್ಬಹುದು? ಟೈಮ್ ಪಾಸ್ ಅಂತ ಇಲ್ಲ, ಅವ್ರು ನಮ್ಮನ್ನ ಮೇಲೆ ಇಡ್ತಾರಲ್ಲ, ನೀವು ಸರಿಯಾಗಿ ಮಾಡ್ತೀರಿ, ಟೈಮ್ ಪಾಸ್ ಅಂತ ಹೇಳಿದ್ರು. ಆಗಿರ್ಬೋದು. ಅಲ್ಲ, ಅವ್ರಿಗೆ ಬೇಡ, ನಿಮ್ಗೆ ಒಂದು ಅದು ಕಾರಣ ಇರ್ಬೋದು ನೀವು ಹೇಳುವಂತದ್ದು. ಮತ್ತೊಂದು ಕಡೆಯಲ್ಲಿ ಶಾಲೆಗಳಲ್ವಾ, ಶಾಲೆ ಟೀಚರ್ಗಳನ್ನೇ ಹಾಕಿ. ಸರ್, ಒಂದು ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಹ ಒಂದು ಮನೋಭಾವ ಶಿಕ್ಷಕರಿಗಿಲ್ಲ. ಅಂದ್ರೆ ಅದು ಆ ಶಿಕ್ಷಣ ಕ್ಷೇತ್ರಕ್ಕೂ ಸಹ ಅಧಿಕಾರಿಗಳಿಗೂ ಸಹ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆ ರೀತಿಯಲ್ಲಿ ಶಿಕ್ಷಕರು ಕಡಿಮೆ. ಎಲ್ಲಿಯಾದ್ರೂ ಆಚೆ ಕರ್ನಾಟಕ ಬೇರೆ ಕಡೆಯಲ್ಲಿ ಇರ್ಬಹುದಾ ಏನೋ ಗೊತ್ತಿಲ್ಲ ನನಗೆ. ಅಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿ ಅಂದ್ರೆ ಶಾಲೆಯಲ್ಲಿ ಹೇಗೂ ನಡೀತದೆ ಅಂತ ಹೇಳುವಂತ ಮನೋಭಾವ ಸ್ವಲ್ಪ ಕಡಿಮೆ ಅಂತ ನನ್ನ ಅಭಿಪ್ರಾಯ. ಓಕೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಅಂದರೆ ಶಿಕ್ಷಕರ ಬಗೆಗೆ ನಾವೀಗ ಹೊರ ಇದರಲ್ಲಿ ನೋಡುವಾಗ ಈ ಪಠ್ಯ ಬೋಧನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕೆಲಸ ಮಾಡ್ತಾ ಇಲ್ಲ. ಈಗ ಮಾರ್ಕ್ಸ್ ಬರಲಿಲ್ಲ ಅಥವಾ ಶಾಲೆಯ ಈಗ ಅಂಕಗಳ ಆಧಾರದಲ್ಲಿ ಹೋಗೋದು, ಪರ್ಸೆಂಟೇಜ್ ಆಧಾರದಲ್ಲಿ ಒಂದು ಶಾಲೆ ಇಷ್ಟು ಪರ್ಸೆಂಟೇಜ್ ಬರಬೇಕು ಅಂತ ಅನ್ನುವಂಥದ್ದು ಅಷ್ಟೇ ನೋಡುವಂಥದ್ದು. ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆ, ಪಠ್ಯೇತರ ಚಟುವಟಿಕೆಗಳು ಅಂತ ಅನ್ನೋದಿದೆ, ಅದು ಬಹುಶಃ ನಗಣ್ಯ ಅಂತ ಅನ್ನೋದು ಆಗಿಬಿಟ್ಟಿದೆ. ಸೊ ಇದೆಲ್ಲ ಒತ್ತಡಗಳು ಮತ್ತೆ ಕೊನೆಗೆ ಶಿಕ್ಷಕರ ಮೇಲೆ ಆಗ್ತಾ ಇದೆಯಾ, ಏನು ಹೇಳ್ತಾರೆ ಟೀಚರ್? ಪಠ್ಯೇತರ ಚಟುವಟಿಕೆಗಳು ನಗಣ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಏನು ಶುರುವಾಗಿದೆ ಅಲ್ಲ ಪ್ರತಿಭಾ ಕಾರಂಜಿಗಳು, ನಾವು ಕಲಿಸ್ತಾ ಇರುವಾಗ ಅದೆಲ್ಲ ಇರ್ಲಿಲ್ಲ. ಈಗ ಒಳ್ಳೆ ಅವಕಾಶ ಇದೆ. ಒಳ್ಳೆ ಅವಕಾಶ ಉಂಟು. ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಗಳನ್ನು ಹೊರಗೆ ತೆಗಿಲಿಕ್ಕೆ ಬೇಕಾದಷ್ಟು ದಾರಿ ಉಂಟು. ಎಲ್ಲ ಕಡೆಯಲ್ಲಿ ಅದನ್ನು ಕಡ್ಡಾಯವಾಗಿ ಮಾಡಲೇಬೇಕಂತ ಉಂಟು, ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಗ್ರೂಪ್ಸ್ ಮಾಡಿಕೊಂಡು. ಅದೆಲ್ಲ ಒಳ್ಳೇದಾಗಿರುವಾಗ ಎಲ್ಲಿ ಪಠ್ಯೇತರಕ್ಕೆ ನಗಣ್ಯ ಅಂತ ಆಗ್ತದೆ? ನಗಣ್ಯ ಅಂತ ಆಗುದಿಲ್ಲ. ಈಗ ಏನಿಲ್ಲ, ಪಠ್ಯೇತರಕ್ಕೆ ನಗಣ್ಯ ಇಲ್ಲ. ಖಂಡಿತ. ಆದ್ರೆ ಅದು ಏನಂದ್ರೆ ವರ್ಷ ಇಡೀ ಬರುದಿಲ್ಲ ಅದು. ಈಗ ಮಕ್ಕಳಿಗೆ ಪ್ರತಿಭಾ ಕಾರಂಜಿಗೆ ಹೋಗುವಾಗ ಮಾತ್ರ ತಯಾರಿ ಮಾಡಿ ಕಳಿಸ್ಬೇಕು, ಬಹುಮಾನ ಬರ್ಲಿಕ್ಕೋಸ್ಕರ. ಮತ್ತೆ ಆ ಮಕ್ಕಳಿಗೆ ಕೊಡುವಂತ ಈ ಪಠ್ಯೇತರ ಚಟುವಟಿಕೆ ನಾನು ಹೇಳುದು ಇಡೀ ವರ್ಷ ನಡೀತಾ ಇರ್ಬೇಕು. ಒಂದು ದಿವಸ ನಾವು ಎಲ್ಲ ಸಣ್ಣವರಿರುವಾಗ ಹಳ್ಳಿ ಮೇಲೋ ಡಿಲ್ಲಿ ಮೇಲೋ, ಹಂಚಿನ ಮನೆ ಮೇಲೋ ಹುಲ್ಲಿನ ಮನೆ ಮೇಲೋ ಇಂಥದ್ದೆಲ್ಲ ಕೆಲವು ಡಿಬೇಟ್ಗಳಿತ್ತು. ಈಗ ಅದಿಲ್ಲ. ಮಕ್ಕಳಿಗೆ ಡಿಬೇಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಮಕ್ಕಳಿಗೆ ಗೊತ್ತು ಇಲ್ಲ, ಡಿಬೇಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಅಂದ್ರೆ ಆ ಒಂದು ಪ್ರಕ್ರಿಯೆ ಶಾಲೆಯಲ್ಲಿ ನಡೀಬೇಕಾದ್ರೆ ಸೆಟಪ್ ಮಾಡೋದು ಬೇರೆ, ಆದ್ರೆ ಒಂದು ಕಲ್ಚರಲ್ ಅಥವಾ ಇನ್ನಿತರ ಚಟುವಟಿಕೆಗಳ ಪ್ರಕ್ರಿಯೆಗಳು ಪಠ್ಯೇತರ ಚಟುವಟಿಕೆ ನಾವು ಹಿಂದಿನ ಸ್ಕೀಮನ್ನು ಕಂಪೇರ್ ಮಾಡಿದ್ರೆ ಈಗ ಹೆಚ್ಚೆ ಅಂತ ಹೇಳ್ಬೋದು. ನಾವು ಮೊದಲು ಕಲಿಸುವಾಗ, ಈಗ 35 ವರ್ಷ ಸರ್ವಿಸ್ ಮಾಡಿದ್ದೇನೆ ನಾನು, ಅದರಲ್ಲಿ ಫಸ್ಟ್ ಒಂದು 10-15 ವರ್ಷ ನೋಡಿ ಕಂಪೇರ್ ಮಾಡಿದ್ರೆ ಇತ್ತೀಚೆಗಿನ ದಿನಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ತುಂಬಾ ಇದು ಅವಕಾಶ ಇದೆ. ಮತ್ತು
ನನಗೆ ಕೊನೆಗೆ ಅನಿಸ್ತಿತ್ತು ಪಠ್ಯೇತರ ಚಟುವಟಿಕೆಗಳೇ ಹೆಚ್ಚಾಗಿ ಉಳಿದ ಪಾಠಕ್ಕೆ ಅಂದ್ರೆ ನಾನು ಸ್ವಲ್ಪ ಪಾಠಕ್ಕೆ ಅಂದ್ರೆ ಪರ್ಸೆಂಟೇಜಿಗೆ ಅಂಕಗಳಿಗೆ ಹೆಚ್ಚು ಇದು ಪ್ರಾಶಸ್ತ್ಯ ಕೊಡುವವಳು. ಆದ್ರಿಂದ ನನಗೆ ಹಾಗೆ ಅನಿಸಿದ್ದು ಸಹ ಇದೆ. ಅದು ನನ್ನೊಂದು ವೈಯಕ್ತಿಕ ತಪ್ಪಾಗಿರ್ಲಿಕ್ಕೂ ಸಾಕು ಗೊತ್ತಿಲ್ಲ. ನೋಡಿ, ಆಗ ನನಗೊಂದು ನೆನಪಾಗ್ತದೆ, ನಾವು ಕಲ್ತಂತ ವಿಷಯಗಳೇ ಬೇರೆ, ಅಲ್ಲಿ ಹೋಗಿ ಕಲಿಸುವಂತದ್ದೇ ಬೇರೆ ಅಂತ ಆಗ್ತದೆ. ಹೌದಾ? ಈಗ ಗಣಿತ ಪಾಠ ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಅದೇನು ಅದರಲ್ಲಿ ಬರುವಂತಹ ಕೆಲವು ನಿಯಮಗಳು ಹೀಗೆ ಇರಬೇಕು ಹಾಗೆ ಇರಬೇಕು ತಲೆಗೆಡಿಸಿಕೊಳ್ತಿದ್ರು ಮಕ್ಕಳು ಗಣಿತ ಪಾಠಕ್ಕೆ. ಈಗ ನೋಡಿದ್ರೆ ಅದು ಅವರ ಜೀವನದಲ್ಲಿ ಏನು ಪ್ರಯೋಜನಕ್ಕೆ ಬರುವ ಹಾಗೆ ನನಗೆ ಅನಿಸ್ಲಿಲ್ಲ. ಅದೇ ನಮ್ಮ ಒಬ್ಬ ಹುಡುಗ ಕೇಳಿದಾನೆ, ನಾವು ಈಗ ಬ್ಯಾಂಕ್ ಅಲ್ಲಿ ಕೆಲಸ ಇಟ್ಕೊಂಡ್ರೆ ಕೈವಾರ ಇಟ್ಕೊಂಡು ಮಾಡ್ಲಿಕ್ಕೆ ಉಂಟಾ? ಅದೆಲ್ಲ ಗಣಿತ ಅದರಲ್ಲಿ ಜೀವನದಲ್ಲಿ ಬರ್ತದ ಅದು ಉಪಯೋಗಕ್ಕೆ. ಅಂದ್ರೆ ಪ್ರಯೋಗಾತ್ಮಕವಾದಂತ ರೀತಿಯಲ್ಲಿ ನೋಡುವಾಗ ಅದು ಹಾಗಲ್ಲ ಹೀಗೆ ಅಂತ ಆಗಿಬಿಡ್ತದೆ. ಮಗ್ಗಿ ಕಲೀಲಿಕ್ಕೆ ಉಂಟು ಅಲ್ಲಿ, ಯಾಕೆ ಮಗ್ಗಿ ಕಲಿಯೋದು? ಈಗ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಎಲ್ಲ ಬೇಕಾದ. ಆ ಬಗ್ಗೆ ಒಂದು ಮಾತು ನನಗೆ ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ನಾನು. ಈಗ ನಾವು PUC ಆದ ಕೂಡಲೇ ಆರ್ಟ್ಸ್, ಕಾಮರ್ಸ್ ಅಥವಾ ವಿಜ್ಞಾನ ಅಂತ ಒಂದು ತಗೊಳ್ತೇವಲ್ವಾ, ಅದನ್ನು 8 ಅವರು ನಮ್ಮ ಸರ್ಕಾರದ ಪ್ರಕಾರ ಅದು ಪ್ರಾಥಮಿಕ ಹಂತಕ್ಕೆ ಹೋಗಿದೆ ಅಂತ ಹೇಳ್ತಾರೆ. 9 ಮಕ್ಕಳು ಆರಿಸುವಾಗ ನಾನು ವಿಜ್ಞಾನವನ್ನು ಆರಿಸ್ತೇನೆ ಅಥವಾ ಕಾಮರ್ಸ್, ವಾಣಿಜ್ಯ ಅಥವಾ ಕಲೆಯನ್ನು ಆರಿಸ್ತೇನೆ, ಆರ್ಟ್ಸ್ ಸಬ್ಜೆಕ್ಟ್ಸ್ ಅನ್ನು ಆರಿಸ್ತೇನೆ ಅಂತ ಇದ್ರೆ, ಈ ಸ್ವಲ್ಪ ಅಂದ್ರೆ ಹಿಂದುಳಿದವರು ಅಂತ ಹೇಳಿದ್ರೆ ಸ್ವಲ್ಪ ಮ್ಯಾಥ್ಸ್ ಕಷ್ಟ ಆಗೋರು, ವಿಜ್ಞಾನ ಕಷ್ಟ ಆಗೋರಿಗೆ ಸ್ವಲ್ಪ ಸುಲಭ ಅಂತ ಆಗ್ಬೋದಾ ಅಂತ. ಇನ್ನಷ್ಟು ಮಾತಾಡಬೇಕು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೀವಿ. ವಿರಾಮದ ಬಳಿಕ ಮತ್ತೆ ಈ ಕಾರ್ಯಕ್ರಮ ಮುಂದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ ಬಹಳ ಮುಖ್ಯವಾಗಿ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆ ಮತ್ತು ಶಿಕ್ಷಕರ ಸಮಸ್ಯೆಗಳು ಮತ್ತು ಇವತ್ತಿನ ಶಿಕ್ಷಣದ ಪದ್ಧತಿಗಳ ಬಗೆಗೂ ಕೂಡ ಒಂದಷ್ಟು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಹಾಗಿದ್ರೆ ಟೀಚರ್, ಇಲ್ಲಿ ಇವತ್ತಿನ ಸಂದರ್ಭದಲ್ಲಿ ನೀವು ಕಂಡಿರುವಂಥ ಯುವ ಪೀಳಿಗೆಯ ಒಂದು ಶಿಕ್ಷಣ ವಿದ್ಯಾರ್ಥಿಗಳು ಅಂದರೆ ಶಿಕ್ಷಕನಾಗಿ ಬರುವಂಥ ವಿದ್ಯಾರ್ಥಿಗಳು ಈಗ ಬರ್ತಾ ಇದ್ದಾರೆ ಮುಂದೆ. ಇಲ್ಲಿ ನಮ್ಮ ಶಾಲೆಗಳು ಬದಲಾಗಿದೆ. ಈಗ ಶಾಲೆಗಳು ಬದಲಾಗ್ತಾ ಇವೆ. ಸೊ ಈ ಸಂದರ್ಭದಲ್ಲಿ ಕಲಿತು ಬರುವಂಥ ಒಬ್ಬ ಶಿಕ್ಷಕ ಕೂಡ ಇಲ್ಲಿ ಕಲಿತು ಬರುವಂಥದ್ದೇನೋ ಆಗಿಬಿಡ್ತದೆ, ಅಥವಾ ಅಲ್ಲಿ ಶಾಲೆಗೆ ಬಂದಾಗ ಶಾಲೆಯ ವ್ಯವಸ್ಥೆ ಬೇರೆ ಆಗಿರ್ತದೆ ಅಂತ ಇದೆಯಾ? ಖಂಡಿತವಾಗಿ ಇರ್ಬೋದು ಅಂತ ಕಾಣ್ತದೆ ನನಗೆ. ಯಾಕಂತ ಹೇಳಿದ್ರೆ ಅವರು ಕಲಿತ ವಿಷಯವೇ ಬೇರೆ, ಇಲ್ಲಿ ಬಂದು ಕಲಿಸುವಂತ ವಿಷಯಗಳೇ ಬೇರೆ ಇರುವಾಗ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ಆರಂಭದಲ್ಲಿ. ಆದ್ರೆ ನೀವು ಹೇಳಿದಾಗ ಈಗ ಫಾಸ್ಟ್ ಹೋಗುದಲ್ಲ, ಬೇಕಾದಂತ ವಿಷಯಗಳು ಮಾಹಿತಿಗಳು ಎಲ್ಲ ಬೇರೆ ಬೇರೆ ಮೊಬೈಲ್ಗಳಲ್ಲಿ ಇದರಲ್ಲಿ ಎಲ್ಲ ಸಿಗ್ತಾ ಉಂಟು ಬೇಕಾದಷ್ಟು. ಆದ್ದರಿಂದ ಅವರಿಗೆ ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ. ಆದ್ರೆ ಒಮ್ಮೆ ಅವರು ಬಂದು ಹೊಸದಾಗಿ ಕಲಿತು ಶಾಲೆ ಪ್ರವೇಶ ಮಾಡುವಾಗ ಅವರು ಕಲ್ತಿರುವಂತ ವಿಷಯ ಇಲ್ಲಿ ಬಂದು ಕಲಿಸಬೇಕಾದ ವಿಷಯಕ್ಕೆ ವ್ಯತ್ಯಾಸಗಳು ಕಾಣ್ತವೆ ಅಂತ ನಾನು ಕಾಣ್ತೇನೆ. ಒಬ್ಬ ಕಲಾವಿದ ಮೂರ್ತಿಯನ್ನು ಮಾಡುವಾಗ ಅದನ್ನು ಹಾಗೆ ಹದಮಿದ ಮಾಡಿ ಒಂದಷ್ಟು ಕೆಲಸ ಮಾಡಿ 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 ಅದನ್ನು ಇದು ಮಾಡ್ತಾನೆ. ಒಂದು ಯಂತ್ರ ಬಂದ್ರೆ ಅಲ್ಲಿಗೆ ಬಹಳ ಫಾಸ್ಟ್ ಒಂದು ಗಣಪತಿ ಆಗಿಬಿಡ್ತದೆ. ಈಗ ಮಕ್ಕಳಿದ್ದಾರೆ, ನಾನು ಇವತ್ತು ಶಿಕ್ಷಣ ಇದ್ರನ್ನ ಹೇಳುದು, ಒಬ್ಬ ಶಿಕ್ಷಕ ಬರ್ತಾನೆ, ಅವನೊಬ್ಬ ಕಲಾವಿದನಂತ ತೆಗೆದುಕೊಳ್ಳಿ, ಅವನೊಬ್ಬ ಒಂದು ಮೂರ್ತಿಯನ್ನು ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಮೂರ್ತಿ ಮೊದಲೇ ಆಗಿರ್ತದೆ. ಮಕ್ಕಳು ಟೀಚರ್ಸ್ಗಿಂತ ಈಗ ಹೆಚ್ಚು. ಈಗ ನಮ್ಗೆ ನೋಡಿ ಮೊಬೈಲ್ ಅಲ್ಲಿ ಕೆಲವೆಲ್ಲ ನಮ್ಗೆ ಗೊತ್ತಿಲ್ಲ, ಮಕ್ಕಳು ಸಣ್ಣ ಮಕ್ಕಳು ಸಮೇತ ಅದನ್ನು ಮಾಡಿಬಿಡ್ತಾರೆ. ಕಂಪ್ಯೂಟರ್ ಅಲ್ಲೂ ಅಷ್ಟೇ, ನಾವು ಅದು ಕಲ್ತಾಗ್ಬೇಕು. ಅದು ತುಂಬಾ ಫಾಸ್ಟ್ ಇದ್ದಾರೆ ಮಕ್ಕಳು ನಮ್ಗಿಂತ. ನಾವು ಅದು ಟೀಚರ್ಸ್ ಅದನ್ನು ಕಲ್ತು ಅಲ್ಲಿ ಬರ್ಬೇಕು. ಹಾಗಾದ್ರೆ ಇಲ್ಲಿ ಕೇವಲ ವೃತ್ತಿಯನ್ನು ಕಲಿಸೋದು ಮಾತ್ರ ಆಗಿರ್ತದೆ. ಅವನ ಮನೋಭಾವನೆ ಅಥವಾ ನಾಲೆಜ್ಗಳು ಅಥವಾ ಜೀವನ ಪದ್ಧತಿಗಳು ಇವು ಇರೋದಿಲ್ಲ ಅಂತ ಆಗಿಬಿಡ್ತದ, ಹೇಗೆ ಅಂತ ಹೇಳ್ತಾರೆ ಟೀಚರ್? ಅಲ್ಲ, ಈಗ ನಾನು ಹೇಳಿದೆ, ಒಬ್ಬ ಇಂಜಿನಿಯರನ್ನು ತಯಾರು ಮಾಡ್ಬೋದು, ಒಬ್ಬ ಡಾಕ್ಟರನ್ನು ತಯಾರು ಮಾಡ್ಬೋದು. ಆದರೆ ಒಬ್ಬ ಮನುಷ್ಯನನ್ನಾಗಿ ತಯಾರು ಮಾಡೋದು ಕಷ್ಟ ಉಂಟು. ಯಾಕಂದ್ರೆ ಹೊರಗಿನ ಜ್ಞಾನವೇ ಇಲ್ಲ, ಸಂಸ್ಕಾರವೂ ಇಲ್ಲ, ಸಂಸ್ಕೃತಿಯೂ ಇಲ್ಲ, ಹೊರಗಿನ ಪ್ರಪಂಚವೂ ಗೊತ್ತಿಲ್ಲ. ಒಂದು ಭಯ ಭಕ್ತಿ ಹಿರಿಯರಲ್ಲಿ, ಗುರು ಭಕ್ತಿ ಅದು ಯಾವುದು ಇಲ್ಲದೆ ಎಲ್ಲಿಯೋ ಹೋಗಬೇಕಾದ ವಿದ್ಯಾರ್ಥಿ ಸಮುದಾಯ ಯಾವುದೋ ಕಡೆಗೆ ಹೋಗ್ತಾ ಇದೆ. ಪೋಷಕರಿಗೆ ಕೂಡ ಅದನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಶಿಕ್ಷಕರಿಗೆ ಕೂಡ ಅದನ್ನು ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಅಷ್ಟು ಸುಲಭದ ವಿಷಯ ಅಲ್ಲ ಈ ಶಿಕ್ಷಣದ ಬಗ್ಗೆ ಮಾತಾಡುವಂಥದ್ದು. ಶಿಕ್ಷಣ ತಜ್ಞರು ಇದರ ಬಗ್ಗೆ ಯೋಚಿಸಬೇಕು ಮತ್ತು ಒಂದು ಆಮೂಲಾಗ್ರವಾದ ಬದಲಾವಣೆ ಆಗಬೇಕು ಅಂತ ಇದ್ರೆ ಅದು ಅಷ್ಟು ಶೀಘ್ರವಾಗಿ ಮಾಡಲಿಕ್ಕೆ ಖಂಡಿತ
ಸಾಧ್ಯ ಇಲ್ಲ, ಇದು ಎಲ್ಲಿಯೋ ದಾಟಿ ಹೋಗಿದೆ ಮುಂದೆ, ಅದನ್ನು ಸ್ವಲ್ಪ ಹಿಡಿದು ನಿಲ್ಲಿಸಿ ವಿಚಾರ ಮಾಡಿ ಚಿಂತನೆ ಮಾಡಿ ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ರೂಢಿಸಿಕೊಳ್ಳುವುದು ಒಳ್ಳೆಯದು ಅಂತ ನನಗೆ ಕಾಣುತ್ತದೆ. ಏನು ಅದೇ ಅಮೂಲಾಗ್ರ ಬದಲಾವಣೆ ಅಂತ ಶೀಘ್ರದಲ್ಲೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ನಾನು ಹೇಳೋದು, ನಾನು ಈಗ ಈ ಪ್ರಶ್ನೆ ಬಂದರು ಅಂತ ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಒಂದು ವೃತ್ತಿ ಆಧಾರಿತವಾದಂಥ ಶಿಕ್ಷಣ ಅದು ಸಿಗ್ತಾ ಇದೆ, ಸರಿ. ಆದರೆ ಅದು ಸಿಗ್ಬೇಕಾದದ್ದು ಏನು ಆಗಿದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ, ಅಥವಾ ಮತ್ತು ಈ ಒಂದು ಪರಂಪರೆ ಮುಂದುವರಿತಾ ಹೋದ್ರೆ ಮುಂದೆ ಏನಾಗ್ತದೆ ಅಂತ ಅನ್ನೋದು. ವೃತ್ತಿ ಆಧಾರಿತ ಅಂತ ಹೇಳಿದ ಕೂಡಲೇ ಅಲ್ಲಿ ವಿಜ್ಞಾನ ಮತ್ತು ಗಣಿತ ಎರಡು ಮುಖ್ಯವಾಗಿ ನಿಲ್ತದೆ. ಭಾಷಾ ಪಾಠಗಳು, ಸೋಷಿಯಲ್ ಸ್ಟಡೀಸ್ ಇವುಗಳು ಹಿಂದೆ ಹೋಗ್ತವೆ. ಆದರೆ ವೃತ್ತಿ ಆಧಾರಿತದಲ್ಲಿ ನಾನು ಗಮನಿಸಿದ ಹಾಗೆ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಪ್ರಗತಿಯಲ್ಲಿ ಇದೆ ಮತ್ತು ಅದು ಬೇಕು ಸಹ, ಆ ರೀತಿಯಲ್ಲಿ ಇದೆ. ಆದ್ರೆ ಈ ಭಾಷಾ ಕಲಿಕೆಯಲ್ಲಿ ಮಾತ್ರ, ಭಾಷಾ ಶಿಕ್ಷಕರಿಗೆ ಮಾತ್ರ ತರಗತಿಯಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು 30-40 ವರ್ಷಗಳ ಹಿಂದೆ ಕಲ್ತಂತಹ ಕನ್ನಡ, ನಾನು ಕನ್ನಡ ಶಿಕ್ಷಕಿ, ಕನ್ನಡದ ಆ ಭಾಷೆಗಳ ಪದಗಳು ಈಗಿನ ಮಕ್ಕಳಿಗೆ 10ನೇ ಕ್ಲಾಸ್ನಲ್ಲೂ ಸಹ ಇಲ್ಲ. ಕನ್ನಡ ಗೊತ್ತೇ ಇಲ್ಲ ಅಲ್ಲ ಅವರಿಗೆ. ಇದು ಆ ಶಬ್ದಗಳೇ ಇದೇ ಇಲ್ಲ, ಎಷ್ಟು ಶಬ್ದಗಳು ಬಂದಿದೆ ಅದಕ್ಕೆ ಮಾತ್ರ ಸೀಮಿತ. ಅಥವಾ ಇದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಈಗಿನ ಪ್ರಶ್ನೆ ಪತ್ರಿಕೆ ಹಾಗೆ ಇದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಶಬ್ದ ಬರೆದ್ರೆ ಸಾಕು, ಅದಕ್ಕೆ 1 ಮಾರ್ಕ್. ಒಂದು ವಾಕ್ಯದಲ್ಲಿ ಉತ್ತರಿಸಿದ್ರಲ್ಲಿ ಸಹ, ಒಂದು ವಾಕ್ಯದ ಪ್ರಶ್ನೆಗಳಿಗೂ ಸಹ ಅದರಲ್ಲಿ ಶಬ್ದ ಇರುವುದು ಒಂದೇ. ಆ ಒಂದು ಶಬ್ದ ಇದ್ರೆ ಪಬ್ಲಿಕ್ ಪರೀಕ್ಷೆಯಲ್ಲೂ ಸಹ ನಾವು ರೈಟ್ ಹಾಕಿ 1 ಮಾರ್ಕ್ ಕೊಡ್ತೇವೆ. ಈ ರೀತಿಯಲ್ಲಿ ಎಸ್ಸೆ ಟೈಪ್ ಕ್ವಶನ್ಸ್ ತೀರಾ ಕಡಿಮೆ. ಅದರಲ್ಲಿ ಎಸ್ಸೆ ಟೈಪ್ ಕ್ವಶನ್ಸ್ ಬರೆದ್ರೂ ಸಹ ಅದನ್ನು ಕೆಲವು ಸಲ ಓದುದು ಸಹ ಇಲ್ಲ, ಹಾಗೆ ಮಾರ್ಕ್ ಹಾಕಿಕೊಂಡು ಪ್ರಬಂಧ ರೂಪದಲ್ಲಿ. ಭಾಷಾ ಶಿಕ್ಷಣ ಒಂದು ವೇಳೆ ಅದು ಇಲ್ವೇ ಇಲ್ಲ ಅಂತ ಆಗಿ ಬಿಟ್ರೆ ಸೊ ಪರಿಸ್ಥಿತಿ ಏನಾಗ್ಬೋದು ಮೇಡಮ್? ಬಹುಶಃ ನೀವು ಭಾಷಾ ಶಿಕ್ಷಣ ಮೊದಲೇ ಭಾಷೆ ಇಲ್ಲ, ಭಾಷಾ ಶಿಕ್ಷಣ ಇಲ್ಲದಿದ್ರೆ ಪೂರ ಹೋಗ್ತದೆ ಅಷ್ಟೇ. ಅಲ್ಲಿ ಭಾಷಾ ಪಿರಿಯಡಿಗೆ ನಾವು ಏನಾದ್ರೂ ಮಕ್ಕಳಿಗೆ ಸ್ವಲ್ಪ ತಿದ್ದಿ ಬುದ್ಧಿ, ಅವರಿಗೆ ಕಥೆಗಳನ್ನು ಹೇಳಿ ಅವ್ರು ತಪ್ಪಿದಾಗ ಬುದ್ಧಿ ಹೇಳುವಂತ ಒಂದು ಅವಕಾಶ ಸಿಗ್ತದೆ. ಭಾಷಾ ಶಿಕ್ಷಣ ಇಲ್ಲದೆ ಅದು ಎಲ್ಲ ಹೋಗ್ತದೆ. ಈಗ ಹೆತ್ತವರಿಗೆ ಸಹ ಮಗು ನೀನು ಇಂಜಿನಿಯರ್ ಆಗು, ಡಾಕ್ಟರ್ ಆಗು ಅಂತ ಹೇಳ್ತಾರೆ ಹೊರತು ನೀನು ಮನುಷ್ಯತ್ವ ಬೇಕು, ಮನುಷ್ಯನಾಗಿ ಬೆಳಿ ಅಂತ ಹೇಳುದಿಲ್ಲ. ಅದಕ್ಕೆ ಆಶ್ರಮಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಜೊತೆಗೆ ಟೀಚರ್ ತುಳು ನಾಟಕಗಳನ್ನು ಮಾಡಿಸ್ತಾ ಇದ್ರಿ, ಕನ್ನಡ ನಾಟಕ ಮಾಡಿಸ್ತಾ ಇದ್ರಿ, ಪೌರಾಣಿಕ ನಾಟಕಗಳನ್ನು ಮಾಡಿಸ್ತಾ ಇದ್ರಿ, ಈಗ ಹಿಂದಿ ನಾಟಕವನ್ನು ಮಾಡಿದ್ದೀರಿ. ಹೌದು, ಅದನ್ನು ಮಾಡಿದ್ದೀರಿ. ಈಗ ಇಂಗ್ಲಿಷ್ ನಾಟಕಗಳು ಒಂದು ಬಿಟ್ಟರೆ ಬೇರೆ ನಾಟಕಗಳನ್ನು ಅಂದರೆ ಅಷ್ಟೊಂದು ಮಟ್ಟಿಗೆ ಮಾಡಲಿಕ್ಕೆ ಎಲ್ಲೋ ಡ್ಯಾನ್ಸ್ಗಳು, ಕ್ಯಾಸೆಟ್ನಲ್ಲಿ ಒಂದು ಕ್ಯಾಸೆಟ್ ಮಾಡೋದು ಸ್ಟುಡಿಯೋದಲ್ಲಿ ಹೋಗಿ, ಅದರ ಡೈಲಾಗಿಗೆ ಮಕ್ಕಳು ಮಾತಾಡೋದು, ಅಂದರೆ ವೇದಿಕೆಯಲ್ಲಿ ಮಕ್ಕಳು ನಿಂತು ಮಾತಾಡುವಂಥದ್ದು ಎಲ್ಲ ಕಡೆ ಅಂತ ಹೇಳ್ತಾ ಇಲ್ಲ ನಾನು, ಬಹುತೇಕ ಈ ರೀತಿಯಾದಂಥ ಬೆಳವಣಿಗೆ ಕಂಡು ಬರ್ತಾ ಇರುವಂಥದ್ದು ನೀವು ಕಂಡಿದ್ದೀರಾ? ಏನು ಹೇಳ್ತೀರಿ? ಹೌದು, ನಾವು ಕಲಿಸುವಂಥ ಸಂದರ್ಭದಲ್ಲಿ ಒಂದು ದಿವಸ ಶಾಲಾ ವಾರ್ಷಿಕೋತ್ಸವ ಅಂತ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಕನ್ನಡ ನಾಟಕ, ತುಳು ನಾಟಕ, ಹಿಂದಿ ನಾಟಕ, ಈಗ ಎಲ್ಲ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಒಂದೊಂದು ವಿಷಯದ ಮೇಲೆ ಮಕ್ಕಳಿಂದಲೇ ನಾಟಕ ಮಾಡಿಸ್ತಾ ಇದ್ವಿ. ಒಂದು ಬೆಳಗಿನಿಂದ ರಾತ್ರಿವರೆಗೂ ಗಮ್ಮತ್ತೆ. ಅದು ಒಂದು ದಿನ ಮಾತ್ರ. ಆದರೆ ಬಾಕಿ ದಿನಗಳಲ್ಲಿ ಪಾಠ ಪ್ರವಚನಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಒಂದು ವೇಳೆ ತೆಗೆದುಕೊಳ್ಳುವುದಿದ್ದರೆ ಇತರ ಯಾವುದಾದರೂ ಸಾಮಾನ್ಯ ಒಂದು ಪೀರಿಯಡ್ ಅನ್ನು ತೆಗೆದುಕೊಂಡು ಅವರಿಗೆ ಅದನ್ನು ಕಲಿಸಿಕೊಡ್ತಿದ್ದೆವು. ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಕೂತು ಅದರಲ್ಲಿ ಒಂದು ಆಸಕ್ತಿ ವಹಿಸಿ, ಮಕ್ಕಳಿಗೂ ಆಸಕ್ತಿ ಇರಬೇಕು, ಶಿಕ್ಷಕರಿಗೂ ಆಸಕ್ತಿ ಇರಬೇಕು. ಆ ರೀತಿಯಲ್ಲಿ ಅವರಿಗೆ ಕಲಿಸಿ ಅವರನ್ನೇ ಒಂದು ನಾಟಕಕಾರನನ್ನಾಗಿ ಬೆಳೆಸುವಲ್ಲಿವರೆಗೆ, ಉದಾಹರಣೆಗೆ ನೀವೇ ಒಬ್ಬ ಉತ್ತಮ ನಾಟಕಕಾರನೂ ಆಗಿದ್ದೀರಿ, ವಾಗ್ಮಿಯೂ ಆಗಿದ್ದೀರಿ. ನೀವು ಅದು ಬಹುಶಃ ನಿಮಗೆ ಪ್ರಾರಂಭಿಕ ಹಂತದಲ್ಲೇ ಸಿಕ್ಕಿದೆ ಅಂತ ಆ ಸಂದರ್ಭದಲ್ಲಿ ಅಂತಹ ಅವಕಾಶಗಳು ಸಿಕ್ಕಿರೋದ್ರಿಂದಲೇನೆ ಬಹುಶಃ ಸೃಜನಶೀಲವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇಲ್ಲಿ ಸೃಜನಶೀಲವಾಗಿ ಚಿಂತನೆ ಮಾಡುವಂತ ಶಿಕ್ಷಣವೇ ನಮಗೆ ಸಿಗದೇ ಇದ್ರೆ, ರೆಡಿಮೇಡ್ ಒಂದಷ್ಟು ಇದು ಬಂದಾಗ ನಾವು ಹೊಸ ಒಂದು ಪೀಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದ ಟೀಚರ್? ಏನು ಹೊಸ ಪೀಳಿಗೆ ಸಾಧ್ಯ ಆಗುದಿಲ್ಲ. ಅವರು ಏನಾಗ್ತದೆ, ಅವರು ಈಗ ಮಕ್ಕಳಿಗೆ ಸ್ಟೇಜ್ ಫಿಯರ್ ಇಲ್ಲ, ನೀವು ಹೇಳಿದ್ರಲ್ಲ, ಎಲ್ಲ ಹೊರಗಿನಿಂದ ತಂದು ಅದಕ್ಕೆ ಬಾಯಾಡಿಸಿದ್ರೆ ಆಯ್ತು. ಅವರು ಬಾಯ್ಪಾಠ ಕಲಿಬೇಕಂತಿಲ್ಲ. ಅವರಿಗೆ ಮತ್ತೆ ಅಧ್ಯಾಪಕರ ಸ್ವಲ್ಪ ಸಾಮೀಪ್ಯ ಕಮ್ಮಿ ಆಗ್ತದೆ. ಅವರವರೇ ತಯಾರಿ ಮಾಡಿಕೊಂಡು ಹೋಗ್ತಾರೆ. ಮತ್ತೆ ಅವರಿಗೆ ನಿರ್ದೇಶನ ಸಹ ಬೇಕಂತಿಲ್ಲ, ಅವರಷ್ಟಕ್ಕೆ ಮಾಡ್ಕೊಂಡು ಹೋಗ್ತಾರೆ ಅವರು. ಸೊ ಟೀಚರ್, ಅಂದರೆ ಕೊನೆಯದಾಗಿ ನಾನು ಕೇಳ್ತಾ ಇರುವಂಥದ್ದು,
ಎಲ್ಲ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಏರುಪೇರುಗಳು ಅದು ಇದೆಲ್ಲವೂ ಕೂಡ ಕೊನೆಗೆ ಶಿಕ್ಷಕರ ಮೇಲೇ ಬಂದು ಬಿಡ್ತದೆ ಅಂತ ಅನ್ನುವಂಥದ್ದು. ಸೊ ಹಾಗಿದ್ರೆ ಇದನ್ನು ನಿವಾರಣೆ ಮಾಡೋರು ಯಾರಾಗಿರಬೇಕು ಅಂದರೆ ಒಂದೋ ಸರಕಾರದ ಶಿಕ್ಷಣ ಚಿಂತನೆಗಳು ಮತ್ತು ಅದು ಪ್ರಾಯೋಗಿಕವಾಗಿ ಶಿಕ್ಷಕರನ್ನು ಯಾವ ರೀತಿಯಲ್ಲಿ ಅದಕ್ಕೆ ಒಂದು ರೀತಿಯ ತೊಡಗಿಸಿಕೊಳ್ಳುವಿಕೆ, ಅವರ ಅಧ್ಯಯನ, ಅವ್ರು ಬರುವಾಗ ಯಾವ ಶಿಕ್ಷಣವನ್ನು ಅವರು ಕೊಡಬೇಕಾಗಿದೆ, ಅವ್ರು ಏನು ಕೊಡಬೇಕಾಗಿದೆ ಅಂತ ಅನ್ನುವಂಥದ್ದು ಇದು ಮುಖ್ಯ ಆಗಿರ್ತದ. ಏನು ಆಗಬೇಕಾಗಿದೆ? ಸರ್ಕಾರ ಹೊಸ ಒಂದು ಪುಸ್ತಕವನ್ನು ತರುವಾಗ ಅದನ್ನು ಸರಿಯಾಗಿ ನುರಿತಂತಹ ಶಿಕ್ಷಣ ತಜ್ಞರ ಹತ್ತಿರ ಒಂದು ಕಮಿಟಿ ಮಾಡ್ತಾರೆ. ಅದರಲ್ಲಿ ಇಬ್ಬರು ಅಥವಾ ಅಟ್ಲೀಸ್ಟ್ ಕಡಿಮೆ ಅಂದರೆ ಒಬ್ಬರಾದರೂ ಆ ಪಾಠವನ್ನು ಕಲಿಸುವಂತಹ ಶಿಕ್ಷಕರು ಸಹ ಅದರ ಸದಸ್ಯರಾಗಿರಬೇಕು. ನಾವು ಎಷ್ಟೋ ಸಲ ನೋಡಿದ್ದೇವೆ, ನಮ್ಮ ಪಠ್ಯಪುಸ್ತಕ ಬರ್ತದೆ, ಅದರಲ್ಲಿ ಶಿಕ್ಷಕರ ಒಬ್ಬ ಪ್ರತಿನಿಧಿ ಸಹ ಇರುವುದಿಲ್ಲ. ಆಗ ಅಂತಹ ಸಮಯದಲ್ಲಿ ಶಿಕ್ಷಕ ಒಬ್ಬ ಬಲಿಪಶುವಾಗಿ ತರಗತಿಯಲ್ಲಿ ಬಲಿಪಶುವಾಗ್ತಾನೆ. ಯಾಕೆ ಅಂತ ಹೇಳಿದರೆ ಅವರು ಶಿಕ್ಷಣ ತಜ್ಞರು ಯಾವುದೋ ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡಿದ್ದು ಈ ಶಿಕ್ಷಕನಿಗೆ ಕಷ್ಟ ಆಗ್ತದೆ ಪಾಠ ಮಾಡಲಿಕ್ಕೆ. ಆದುದರಿಂದ ಒಬ್ಬ ಶಿಕ್ಷಕರು ಸಹ ಪ್ರತಿನಿಧಿಯಾಗಿಟ್ಟುಕೊಂಡು ಹೊಸ ಸಿಲೆಬಸ್ ಅನ್ನು ಮಾಡಿ ಅದನ್ನು ಪ್ರಸ್ತುತ ಸನ್ನಿವೇಶಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿ ಹೊಸತೊಂದು ಪಠ್ಯಕ್ರಮ ಸಿಲೆಬಸ್ ಎಲ್ಲ ಬರಲಿ ಅಂತ ನಾನು ಆಶಿಸ್ತೇನೆ. ಎಸ್ ಟೀಚರ್, ಅಂದರೆ ನಾವು ಧನಾತ್ಮಕವಾದಂಥ ಅಂಶಗಳನ್ನೆಲ್ಲ ಒಪ್ಪಿಕೊಂಡಿದ್ದೇವೆ. ಇಲ್ಲೇನು ಋಣಾತ್ಮಕವಾದಂಥ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಯಾರು ಹೇಗೆ ಸರಿ ಮಾಡಬಹುದು ಏನು ಹೇಳ್ತಾರೆ? ಯಾವುದು ಹೇಳಿದ್ರಿ? ಈ ಋಣಾತ್ಮಕವಾದಂಥ ಬೆಳವಣಿಗೆಗಳಂತ ಏನು ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ ಇಲ್ಲಿವರೆಗೆ, ಇದು ಬೇಡ, ಇದು ಆಗಬಾರ್ದಿತ್ತು ಅಂತ ಅನ್ನೋದು ಯಾರು ಇದನ್ನು ಸರಿ ಮಾಡಬೇಕು? ಅದನ್ನು ಸರಿ ಮಾಡ್ಲಿಕ್ಕೆ 3 ಜನ ಇಲಾಖೆ ಸಹ ಸೇರ್ಬೇಕು, ಶಿಕ್ಷಣ ಹೆತ್ತವರು ಸಹ ಅದಕ್ಕೆ ಇರ್ಬೇಕು, ಟೀಚರ್ಸ್ ಸಹ 3 ಜನ ಸೇರಿದ್ರೆ ಮಾತ್ರ ಆಗ್ತದೆ. ಇದು ನಮ್ಗೇನು ಜ್ಞಾನ ಉಂಟು ಅಂತ ಮಕ್ಕಳ ಮೇಲೆ ನಾವು ಹೊರಿಸ್ಲಿಕ್ಕೆ ಆಗುದಿಲ್ಲ. ಮಕ್ಕಳಿಗೆ ಅವರ ಲೆವೆಲ್ಗೆ ಬೇಕಿದ್ದ ಹಾಗೆ ಅದನ್ನು ಪಠ್ಯಪುಸ್ತಕ ತಯಾರಾಗಿದ್ರೆ ಟೀಚರ್ ಹೇಳಿದಾಗೆ ಅವರ ಲೆವೆಲ್ಗೆ ಬೇಕಿದ್ದ ಮಕ್ಕಳ ಎಷ್ಟು ಅವರ ಸ್ತರ ಇದೆ ಅಷ್ಟಕ್ಕೆ ತಯಾರಿ ಮಾಡ್ಬೇಕು. ಶಿಕ್ಷಣ ಎಂಬುದು ಹಾಗೆ 3 ಇವರು ಹೇಳಿದಾಗೇನೆ ಶಿಕ್ಷಕರು ಇರಬೇಕು, ಪೋಷಕರು ಇರಬೇಕು, ಸರ್ಕಾರ ಕೂಡ. ಸರ್ಕಾರ ಅಂದ್ರೆ ಯಾರು? ನಾವೇ ಮಾಡುವಂತಹದ್ದು. ಇದು ಎಲ್ಲವರು ಒಟ್ಟಿಗೆ ಸೇರಿಕೊಂಡು ಮಾಡಬೇಕು. ಮತ್ತೆ ಅವರು ಹೇಳಿದ ಹಾಗೆ ಅಲ್ಲಿ ಶಿಕ್ಷಕ ಪ್ರತಿನಿಧಿಗಳೇ ಇರುವುದಿಲ್ಲ. ಅದು ದೊಡ್ಡ ತಪ್ಪು ಅಂತ ನನಗೆ ಅನ್ನಿಸ್ತದೆ. ಸೊ ಎಲ್ಲ ಹಿನ್ನೆಲೆ ನೋಡುವಾಗ ಇವತ್ತಿನ ಹೀಗೆ ಸೇರಿಕೊಂಡು ಚಿಂತನೆ ಮಾಡಿ ಒಂದು ಒಳ್ಳೆ ರೀತಿಯ ಆಗಬೇಕು ಅಂತ ಅಲ್ಲ, ಎಲ್ಲ ಹಿನ್ನೆಲೆಯಲ್ಲಿ ನೋಡುವಾಗ ಶಿಕ್ಷಕರು ತೃಪ್ತರಾಗಿದ್ದಾರೆಯೇ? ಈಗಿನ ಮಟ್ಟಿನಲ್ಲಿ ಶಿಕ್ಷಕರು ತೃಪ್ತರು ಅಂತ ಹೇಳಬಹುದು. ಯಾಕಂದ್ರೆ ಆ ರೀತಿ ಅವರಿಗೇನು ಅಂತ ತೊಂದರೆಗಳು ಇಲ್ಲ. ಇದು ಸಂಬಳದ ವಿಷಯದಲ್ಲಿ ಇಲ್ಲ, ಆದ್ರೆ ಒತ್ತಡಗಳ ವಿಷಯದಲ್ಲಿ ಕೆಲವರು ಹೇಳ್ತಾರೆ ಯಾವಾಗೊಮ್ಮೆ ನೀವು ಸೇಫ್ ಆದ್ರಿ, ರಿಟೈರ್ಡ್ ಆದ್ರಿ, ನಮ್ಗೆ ಯಾವಾಗೊಮ್ಮೆ ಸಾಕು ಅಂತಾಗಿದೆ ಹೇಳುವಂತದ್ದು ಸಹ ಇದೆ, ಹೇಳ್ತಾರೆ. ಸಂಬಳದ ವಿಷಯದಲ್ಲಿ ಬಹಳ ತೃಪ್ತರೆ. ಆದ್ರೆ ಉಳಿದ ವಿಷಯಗಳು ಅಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಒತ್ತಡ, ಪ್ರಾಜೆಕ್ಟ್ ವರ್ಕ್ ಅದು, ಮತ್ತೆ ಮಾರ್ಕ್ಸ್ ಕೊಡುವಲ್ಲಿ, ಮತ್ತೆ ಪೋಷಕರಿಂದ ಪೇರೆಂಟ್ಸ್ ಇಂದ ಬರುವಂತಹ ಕಂಪ್ಲೇಂಟ್ಸ್, ಇದು ಈಗಿನ ಶಿಕ್ಷಕರಿಗೆ ತುಂಬಾ ಹೆಚ್ಚು. ನಮ್ಮ ಕಾಲದಲ್ಲಿ ಅದಿರಲಿಲ್ಲ. ಆದುದರಿಂದ ಅವರು ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳ ಶಿಕ್ಷಕರಲ್ಲಿ ಕೂಡ ವ್ಯತ್ಯಾಸಗಳು ಇದೆ, ಬರ್ತವೆ. ಮತ್ತೆ ಶಿಕ್ಷಕರು ಈಗ ಮಕ್ಕಳ ಕಡೆ ಗಮನ ಕೊಡೋದಕ್ಕಿಂತ ರೆಕಾರ್ಡ್ಸ್ ಮೇಂಟೈನ್ ಮಾಡುವುದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅವರು ಏನ್ ಮಾಡಿದ್ರು ಅದನ್ನೆಲ್ಲ ರೆಕಾರ್ಡ್, ಪ್ರಾಜೆಕ್ಟ್ ಇದು ಅದೆಲ್ಲ ರೆಕಾರ್ಡ್ ಮೇಂಟೈನ್ ಮಾಡ್ಬೇಕು. ಅದೇ ಇದ್ರೆ ಅವ್ರು ಪಾಠ ಮಾಡಿದ್ದಾರೆ ಅಂತ. ಎಸ್ ಟೀಚರ್ ಅರುಣಾ ನಾಗರಾಜ್ ಅವರಿಗೂ, ರತ್ನಾವತಿ ಜಿ ಬೈಕಾಡಿ ಅವರಿಗೂ, KA ರೋಹಿಣಿ ಅವರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತುಕತೆಗೆ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.